request you to occupy the seats. It's my honor to welcome you all to Kanaka Sambrama, the Golden Jubilee celebration of the Innerwheel Club Puttur. Today, we gather to mark a significant milestone in the journey of our beloved club, which has been tirelessly serving our community for 5 decades. Let's begin this joyous evening cherishing the memories of the past and embracing the excitement of the future. Ladies and gentlemen, it's show time. Please take your seats. And let's get this Kanaka Sambrama celebration started. We have an amazing program lined up for you to celebrate the completion of the 50 glorious years and to make memories. With your participation, let us make this evening unforgettable. ಸುವರ್ಣ ಮಹೋತ್ಸವ ಇದು ಸುವರ್ಣ ಮಹೋತ್ಸವ. ಸಂಭ್ರಮ ಇದು ಕನಕ ಸಂಭ್ರಮ. ಬನ್ನಿ, ಸುಮಧುರ ಸಂಜೆಯ ಈ ಭವ್ಯ ಸಂಸ್ಥೆಯ 50 ವರ್ಷದ ಸಾಧನೆಯ ಸುವರ್ಣ ಹೆಜ್ಜೆಯ ಸವಿ ನೆನಪಿನ ಸವಿಗನಸನ್ನು ಹೊತ್ತು ಸಂಭ್ರಮಿಸುವ ನಮ್ಮ ಪ್ರೀತಿಯ ಕರೆಗೆ ಬಂದಂತಹ ಅತಿಥಿಗಳು, ನಲ್ಮೆಯ ಇನ್ನರ್ವೀಲ್ ಸದಸ್ಯರು, ರೋಟರಿ ಮಿತ್ರರು, ದೂರದಿಂದ ಬಂದಂತಹ ಅಭ್ಯಾಗತರು, ಹಿರಿಯರು ಎಲ್ಲರೂ ತಮ್ಮ ತಮ್ಮ ಸುಖಾಸನದಲ್ಲಿ ಆಸೀನರಾಗಬೇಕಾಗಿ ಕೋರಿಕೆ. ಇದೀಗ ನಮ್ಮ ಸುಂದರ ಕಾರ್ಯಕ್ರಮ ಕನಕ ಸಂಭ್ರಮ ಇನ್ನೇನು ಪ್ರಾರಂಭವಾಗಲಿದೆ. Dear friends, it's our honor to invite our esteemed guest of honor, Mrs. Revati Kamath, and our distinguished district chairman of Innerwheel District 318, Mrs. Vaishali Kudwa, to please join us on the dais. I request Mrs. Rajeshwari Achar, the president of the club, and Mrs. Vachana Jayaram, honorable secretary, to escort the guests to the stage. I request Mrs. Sudha Karyappa, the Vice President, Mrs. Asha Krishna, the IPP, to occupy the respective seats on the dais. यो विठले भक्त जनवत्सले, यो विठले भक्त जनवत्सले, करुणा कलोळे पांडुरंगे 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 भक्त जनवत्सले, येयो भक्त जनवत्सले. सजल जलदगना पीतांबर परिधान, येहि उदरणे येहि उदरणे. केशिराजे 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 भक्त जनवत्सले, येयो भक्त जनवत्सले. नामा म्हणे तो विश्वाची जननी, नामा म्हणे तो विश्वाची जननी, क्षीराब्दी निवासिनी जगदंबे, क्षीराब्दी निवासिनी जगदंबे भक्त जनवत्सले, येयो भक्त जनवत्सले. येयो विठले भक्त जनवत्सले, करुणा कलोळे पांडुरंगे 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 भक्त जनवत्सले, येयो
ಭಕ್ತ ಜನವತ್ಸಲೆ ಭಕ್ತ ಜನವತ್ಸಲೆ. O Lord, the true meaning of friendship, never let us forget that we are all Thy children, notwithstanding the difference in our culture and creeds. Endow us with a desire to serve our fellow men, remembering that we too often need help whenever and wherever the need for service arises. Help us to be ready to serve, endeavoring to make our badge of inner veil worthwhile, ensuring that we have not lived in vain. Thank you. ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಸುವರ್ಣ ವರ್ಷದ ಸಂಭ್ರಮದಲ್ಲಿರುವ ಎಲ್ಲ ನನ್ನ ಇನ್ನರ್ವೀಲ್ ಗೆಳತಿಯರೇ, ಕನಕ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಿರುವ ನನ್ನೆಲ್ಲ ಆತ್ಮೀಯರೇ, 50 ವರ್ಷಗಳ ಹಿಂದೆ 12 ಸದಸ್ಯರೊಂದಿಗೆ ಪ್ರಾರಂಭವಾದ ಈ ಒಂದು ಪುಟ್ಟ ಸಂಸ್ಥೆಯು ಇಂದು ಬಲಿಷ್ಠವಾಗಿ ಬೆಳೆದಿದೆ. ಸರ್ವಿಸ್ ಆ್ಯಂಡ್ ಫ್ರೆಂಡ್ಶಿಪ್ ಎಂಬ ಧ್ಯೇಯವಾಕ್ಯದೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇಂದು 50ನೇ ವರ್ಷದ ಅವಿಸ್ಮರಣೀಯ ಮೆಟ್ಟಿಲನ್ನು ಏರಿದೆ. ನಮಗೆಲ್ಲರಿಗೂ ಹೆಮ್ಮೆ ಮೂಡಿಸುವ ಈ ಕ್ಷಣವು ಕ್ಲಬ್ಬಿನ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲಾಗಿದೆ. ಇಂದಿನ ಈ ಸ್ಮರಣೀಯ ಕಾರ್ಯಕ್ರಮಕ್ಕೆ ಬಂದಂತಹ ನಿಮ್ಮೆಲ್ಲರ ಮೆಚ್ಚಿನ ಅತ್ಯಂತ ಮೃದು ಸ್ವಭಾವದ ಪ್ರಾಣಿಗಳ ಬಗ್ಗೆ ತುಂಬಾ ಕಾಳಜಿ ಹೊಂದಿರುವಂತಹ ಇನ್ನರ್ವೀಲ್ ಡಿಸ್ಟ್ರಿಕ್ಟ್ 318 ಇದರ ಡಿಸ್ಟ್ರಿಕ್ಟ್ ಚೇರ್ಮನ್ ಶ್ರೀಮತಿ ವೈಶಾಲಿ ಕುಡ್ವಾ ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ಇನ್ನೋರ್ವರು ಪರಿಸರದ ಬಗ್ಗೆ ಅಷ್ಟೇ ಕಾಳಜಿ ಹೊಂದಿರುವವರು, ಉದ್ಯಮಿ, ಪರಿಸರವಾದಿ, ವೀಣಾವಾದಕಿಯೂ ಆಗಿರುವ ಶ್ರೀಮತಿ ರೇವತಿ ಕಾಮತ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ನಮ್ಮ ಕನಕ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮೇಡಮ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕ್ಲಬ್ಬಿನ ಮೇಲೆ ಪ್ರೀತಿಯಿಟ್ಟು ಡಿಸ್ಟ್ರಿಕ್ಟ್ನ ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್ಗಳು, ರೋಟೇರಿಯನ್ಸ್, ಇತರ ಇನ್ನರ್ವೀಲ್ ಕ್ಲಬ್ನ ಸದಸ್ಯರು ಆಗಮಿಸಿದ್ದಾರೆ. ಇವರಿಗೆ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಬಂದಂಥ ಪತ್ರಿಕಾ ವರದಿಗಾರರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಿರುವ ಜ್ಞಾನ ಹೈತಾಳ್ ತಂಡದವರಿಗೂ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಕರಾದಂಥ ವಿಜೆ ವಿಖ್ಯಾತ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇಂದು ಅತ್ಯಂತ ಹುರುಪಿನಿಂದ ಹಾಗೂ ಚುರುಕಿನಿಂದ ಭಾಗವಹಿಸುತ್ತಿರುವ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ಹಾರ್ದಿಕ ಸುಸ್ವಾಗತ. ಹಳೆಬೇರು ಹೊಸ ಚಿಗುರು ಎರಡರ ಎರಕವೂ ಬೇಕು. ಮನವೆಂಬ ಮರವು ಎತ್ತರಕ್ಕೆ ಬೆಳೆಯಲು, ಹೂವುಗಳು ಅರಳಲು, ಹಣ್ಣುಗಳ ಸವಿಯಲು. ಇಲ್ಲಿ ಹಳೆಬೇರು ಹೊಸ ಚಿಗುರು ಎರಡರ ಎರಕವೂ ಬೇಕು. 50ನೇ ವರ್ಷದ ಈ ಸಂಭ್ರಮಾಚರಣೆಯು ಕೇವಲ ಸಂಭ್ರಮವಾಗದೆ ಇದು ನಮ್ಮ ಕ್ಲಬ್ಬಿನ ಭವಿಷ್ಯವನ್ನು ರೂಪಿಸಲು, ಕ್ಲಬ್ಬಿನ ಪರಂಪರೆಯನ್ನು ಮುಂದುವರಿಸಲು ಸಹಕಾರಿಯಾಗಬೇಕು. ಕ್ಲಬ್ಬಿನ ಧ್ಯೇಯದಂತೆ ಮಹಿಳೆಯರನ್ನು ಆರ್ಥಿಕವಾಗಿ ಬಲಿಷ್ಠರನ್ನಾಗಿಸಬೇಕು, ಬಡ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಬೇಕು, ಬಡ ಕುಟುಂಬಗಳಿಗೆ ಬೆಳಕಿನ ಆಶಾಕಿರಣವಾಗಬೇಕು ಎಂದು ಆಶಿಸುತ್ತಾ ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. Respected President Rajeshwari Acha, our district chairman Mrs. Vaishali Kudwa, our guest of honor Mrs. Revati Kamath, dignitaries on the dais and off the dais, and ladies and gentlemen, a very good evening to you all. On this occasion of Golden Jubilee celebration Kanaka Sambrama, we have been showered with a lot of messages, and it gives me immense pleasure to read them out. Our Rotary District Governor, Rotarian Vikram Datta, have sent us a very thoughtful video message, which we shall display here. ಇನ್ನರ್ವೀಲ್ ಕ್ಲಬ್ ಪುತ್ತೂರು ಕನಕ ಸಂಭ್ರಮ 50ನೇ ವರ್ಷದ ಇನ್ನರ್ವೀಲ್ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ.
ನಿಮಗೆ ರೋಟ್ರಿ ಜಿಲ್ಲೆ 3181 ಪರವಾಗಿ ಅಭಿನಂದನೆ ಕೊಡ್ತಾ ಇದ್ದೇನೆ. ಇನ್ನರ್ ವೀಲ್ ಪಾರ್ಟ್ನರ್ಸ್ ಇನ್ ಸರ್ವಿಸ್ ಏನು ಹೇಳ್ತೇವೆ ಎಂದು ರೋಟ್ರಿಯೊಟ್ಟಿಗೆ ಕಳೆದ ಹಲವಾರು ವರ್ಷಗಳಿಂದ ಭಾಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಈಗ ಈ ಪುತ್ತೂರು ಇನ್ನರ್ ವೀಲ್ ಕ್ಲಬ್ 50 ವರ್ಷಗಳಿಂದ ಪುತ್ತೂರಿನ ಆಸುಪಾಸೆ ಜನತೆಗೆ ಭಾಳಷ್ಟು ಸಮಾಜ ಸೇವೆ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ಇನ್ನು ಮುಂದೆ ಕೂಡ ಇದಕ್ಕಿಂತಲೂ ಉತ್ತಮವಾದ ಕೆಲಸವನ್ನು ಮಾಡುವ ಶಕ್ತಿ ನಿಮಗೆ ಆ ದೇವರು ಕೊಡಲಿ. ಹಾಗೂ ನಿಮ್ಮ ಈ ಕನಕ ಸಂಭ್ರಮ ಒಂದು ವಿಶೇಷ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ಮೂಡಿಬರಲಿ ಮತ್ತು ಯಾವುದು ಅಡೆತಡೆಗಳಿಲ್ಲದೆ ಕನಕ ಸಂಭ್ರಮ ಬಂದು ಸಂಭ್ರಮವನ್ನು ಆಚರಿಸಿ ಅದರೊಟ್ಟಿಗೆ ಇನ್ನರ್ ವೀಲ್ ಚೇರ್ಮನ್ನ ವಿಸಿಟ್ ಕೂಡ ಇದೆ. ಈ ಕಾರ್ಯಕ್ರಮ ಕೂಡ ಭಾಳ ಅದ್ಭುತವಾಗಿ ಮೂಡಿಬರಲಿ ಎಂಬುದಾಗಿ ಆಶಿಸುತ್ತಾ ಮತ್ತೊಮ್ಮೆ ಜಿಲ್ಲೆ 3181 ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆ ಕೋರಿ ರಾಜೇಶ್ವರಿ ಆಚಾರ್ ಅವರ ತಂಡಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. Your message. DVC District 318, Mrs. Shabri Kadidal has sent us the following message. I quote, I want to express my heartfelt congratulations to you and the esteemed members of our club on the remarkable milestone of completing 50 years. I sincerely hope the club continues to flourish and achieve an even greater heights in the coming year. Unquote. Good wishes were also poured in from all our PDCs. PDC Kavita Niyat, PDC Pushpa Gururaj, PDC Varija Jagadish, Sarika Prasad, PDC Jagadi Aras, PDC Malini Hebbar, etc. have sent in their wishes. And PDC Sudha Prasad has again sent us a very special message. I quote, golden moments, lifetime sentiments, celebrate your shining day with all golden memories. Wish all of you enjoy the golden moments of golden moments. Apart from them, Bharati Chandrasekhar, PDC Shalini Nayak, Chandrika Raghu, Nayana Achappa, Rajeshwari R. Gowda, Dr. Sita Shastri, Geeta Dwaraki, Mitra Prabhu, Janaki Murthy, all have sent us their messages, and all these messages have made this event even more beautiful. Thank you. ಕನಕ ಸಂಭ್ರಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಸಭಿಕರೇ, ಗೌರವಾನ್ವಿತರೇ, ನಮ್ಮ ಇನ್ನರ್ ವೀಲ್ ಸಹೋದರಿಯರೇ, ಆಹ್ವಾನಿತರೇ, ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಾವು ಇನ್ನರ್ ವೀಲ್ ಕ್ಲಬ್ 50 ವರ್ಷದ ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರ ಮುಖದಲ್ಲಿಯೂ ಆ ಹೊನ್ನಿನ ಹೊಳಪನ್ನು ನೀವು ಕಾಣಬಹುದು. 50 ವರ್ಷದ ಇತಿಹಾಸವುಳ್ಳ ಈ ಕ್ಲಬ್ಬಿನ ಬಗ್ಗೆ, ಅದು ನಡೆದು ಬಂದ ಹಾದಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಪೋಷಕರಾದ ರೋಟರಿ ಕ್ಲಬ್ ಪುತ್ತೂರು ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಆವತ್ತಿನ ಅಧ್ಯಕ್ಷರು ರೊಟೇರಿಯನ್ ಅಣ್ಣಪ್ಪ ಅವರು ಶ್ರಮಪಟ್ಟು ಇನ್ನರ್ ವೀಲ್ ಕ್ಲಬ್ ಪುತ್ತೂರಲ್ಲಿ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಶುರು ಮಾಡಿದಂಥ ಇನ್ನರ್ ವೀಲ್ ಕ್ಲಬ್ ಪುತ್ತೂರು. ಆಗ 12 ಸದಸ್ಯರಿದ್ದ ಒಂದು ಪುಟ್ಟ ಕ್ಲಬ್ ಇವತ್ತು 62 ಸದಸ್ಯರ ದೊಡ್ಡ ಕ್ಲಬ್ ಆಗಿ ಮೂಡಿ ಬಂದಿದೆ. ನಮ್ಮ ಸೇವೆ, ಸಮಾಜ ಸೇವೆ ಹೇಗಿತ್ತು ಅಂತ ಹೇಳಿದರೆ, ಆ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಸಮಾಜಕ್ಕೆ ಯಾವ ಅವಶ್ಯಕತೆ ಇತ್ತೋ ಅದನ್ನು ಹೊಂದಿಕೊಂಡು ನಾವು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಾ ಬಂದೆವು. ಆಶ್ಚರ್ಯ ಮತ್ತು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ, ಆ ಮೊದಲಿನ ಒಂದು 30 ವರ್ಷಗಳನ್ನು ನಾವು ಮಾಡಿದ ಪ್ರಾಜೆಕ್ಟ್ಸ್, ಪುಟ್ಟ ಪುಟ್ಟ ಸಮಾಜ ಸೇವೆಗಳು ಈಗ ಸರ್ಕಾರದ ಯೋಜನೆಗಳಾಗಿ ಮೂಡಿ ಬಂದಿದೆ. ಆವತ್ತಿನ ಶುರುವಿನ ಪ್ರಾಜೆಕ್ಟ್ ನಮ್ಮದು ಪೋಲಿಯೋ ಪ್ಲಸ್, ಈಗ ಅದು ಬೇರೆ ಹೆಸರಿನಲ್ಲಿ ನಾವು ಹೇಳ್ತಾ ಇದ್ದೇವೆ. ಆ ಪೋಲಿಯೋ ಅಂತ ಮಹಾಮಾರಿಯನ್ನು ಇಡೀ ವಿಶ್ವದಿಂದ ಹೋಗಲಾಡಿಸಲಿಕ್ಕೆ ರೋಟ್ರಿಯೊಂದಿಗೆ ಕೈ ಜೋಡಿಸ್ತಾ ನಾವು ಕೂಡ 4 ಬೂತುಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಅದಷ್ಟು ಸುಲಭವಾದ ಕೆಲಸ ಅಲ್ಲ, ಯಾಕೆಂದರೆ ಅದಕ್ಕೆ ತರಬೇತಿ ಬೇಕು. ಅದಾದ ನಂತರ ನಾವು ಶುರು ಮಾಡಿದ್ದು 2 ಬಾಲವಾಡಿ, ಒಂದು ಹಾರಾಡಿಯಲ್ಲಿ ಮತ್ತೊಂದು ಬೋಳುವಾರಲ್ಲಿ. ಈ ಶಾಲೆಯನ್ನು ಕೂಡ ಅತ್ಯುತ್ತಮವಾಗಿ ನಡೆಸಿಕೊಂಡು ಬರ್ತಾ ಇದ್ದೆವು. ಆದರೆ ಮತ್ತೆ ನೋಡಿ ಅಂಗನವಾಡಿಗಳು ಶುರು ಆಯಿತು. ಆಗ ನಮ್ಮ ಶಾಲೆ ಕ್ರಮೇಣವಾಗಿ ನಾವು ನಿಲ್ಲಿಸಬೇಕಾಯಿತು. ತಾಲೂಕು ಮಟ್ಟದ ಪ್ರತಿ ವರ್ಷ ಮಕ್ಕಳಿಗೋಸ್ಕರ ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೆವು. ಆ ಸ್ಪರ್ಧೆ ಈಗ ಸರ್ಕಾರ ಕೂಡ ಅದರಲ್ಲಿ
ಬೇರೆ ಒಂದು ಅವರೇ ಸ್ಪರ್ಧೆಗಳನ್ನು ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ, ಪ್ರತಿಭಾ ಕಾರಂಜಿ ಅಂತೇಳಿ. ನಾವು ಸಮಾಜಕ್ಕೋಸ್ಕರ ಅವರ ಆರೋಗ್ಯವನ್ನು ಅವರ ಆರೋಗ್ಯನ ಒಳ್ಳೆ ರೀತಿಯಲ್ಲಿ ಹಿಡ್ಕೊಳ್ಳಿಕ್ಕೋಸ್ಕರ ನಾವು ಮಾಡಿದಂಥ ಕ್ಯಾಂಪ್ಸ್ಗಳಾಗಲಿ, ಬೇರೆ ಬೇರೆ ಯೋಜನೆಗಳು, ನಾವು ಸಮಾಜಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಹೋದೆವು. ಬೇಕಾದಷ್ಟು ನಾನು ಹೇಳಿದಾಗೆ ಡೆಂಟಲ್ ಕ್ಯಾಂಪ್ ಆಗಲಿ, ಅದು ಶಾಲಾ ಮಟ್ಟದಲ್ಲಿ ಕೂಡ ಮಾಡಿದೆವು. ಮೊಟ್ಟ ಮೊದಲಾಗಿ ಇಡೀ ಡಿಸ್ಟ್ರಿಕ್ಟಲ್ಲಿ ನಾವು ಡಿವರ್ಮಿಂಗ್ ಕ್ಯಾಂಪ್ ಮಾಡಿದ್ದೇವೆ. ಆದರೆ ಈಗೆಲ್ಲ ಆ ಕ್ಯಾಂಪ್ಗಳ ಪೂರ ಈಗ ಕಡ್ಡಾಯವಾಗಿದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಸ್ನೇಹಿತರೆ, ನಾವು ಯಾವ ಒಂದು ಕೆಲಸ ಕಾರ್ಯಗಳಲ್ಲಿಯೂ ತೊಡಗಿಸಿಕೊಳ್ಳುವಾಗ ಎಲ್ಲರನ್ನು ಒಳಗೊಂಡ ಮಕ್ಕಳಾಗಲಿ ಬಡವರಾಗಲಿ, ಆ ಯಾವ ಮಹಿಳೆಯರು ನಮ್ಮಿಂದ ಸಹಾಯವನ್ನು ಕೈಚಾಚಿ ಬರ್ತಿದ್ರೋ ಅವರಿಗೆಲ್ಲ ನಾವು ಸಹಾಯ ಹಸ್ತವನ್ನು ನೀಡುವ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ವಿ. ಮುಖ್ಯವಾಗಿ ಶಾಲೆಗಳಿಗೆ ನೀಡುವಂಥ ವಾಟರ್ ಪ್ಯೂರಿಫೈಯರ್ ಆಗಲಿ, ಇನ್ಸಿನರೇಟರ್ ಆಗಲಿ ಕಂಟಿನ್ಯೂಸ್ ಪ್ರಾಜೆಕ್ಟ್ಸ್ ಆಗಿ ನಾವು ಮಾಡ್ತಾ ಇದ್ದೆವು. ವಿಭಿನ್ನವಾದ ಕಾರ್ಯಕ್ರಮಗಳು ಯಾವುದಂತ ಹೇಳಿದರೆ, ನಾವು ಮೊಟ್ಟ ಮೊದಲಾಗಿ ನಮ್ಮ ಪುತ್ತೂರಲ್ಲಿ ಒಂದು ಡ್ರೈವಿಂಗ್ ಕ್ಲಾಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಿಮೆನ್ ಅಂತ ಹೇಳುವ ಒಂದು ಡ್ರೈವಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದು. ಅದರೊಂದಿಗೆ ಭಾಷಣ ಕಲೆ ಕೂಡ ಮಾಡಿದೆವು, ಅದರೊಂದಿಗೆ ಭಾವಗೀತೆ ಭಕ್ತಿಗೀತೆ ಕೂಡ ಮಾಡಿದೆವು. ಇದೇ ರೀತಿ ಸೇವೆ ಸಲ್ಲಿಸ್ತಾ ನಮ್ಮ ನಿರಂತರ ಸೇವೆ ರಾಮಕೃಷ್ಣ ಸೇವಾಶ್ರಮಕ್ಕೂ ಕೂಡ ಹೋಗ್ತಾ ಇತ್ತು. ಅದೇ ರೀತಿ ನಾವು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಕೂಡ ವಿಸಿಟ್ ಮಾಡ್ತಾ ಅಲ್ಲಿಗೆ ಬೇಕಾಗುವಂಥ ವಸ್ತುಗಳನ್ನು ನಾವು ಸಹಕಾರ ಮಾಡ್ತಿದ್ದೆವು. ಆಗ ಬಂದದ್ದು ಒಬ್ಬರು ಲಕ್ಷ್ಮಿ ಅಕ್ಕ ಅಂತ ಹೇಳಿ ಮೇಟ್ರನಿದ್ರು. ಅವರನ್ನು ನಾವು ಇವತ್ತು ನೆನಪಿಸಲೇಬೇಕು. ಯಾಕೆಂದರೆ ಅವರು ನಮ್ಮ ಲವ್ಲಿ ಅವರ ಅತ್ತೆ, ನಾಯರ್ ಕನ್ಸ್ಟ್ರಕ್ಷನ್ನಿನ ಓನರ್. ಅವರು ನಮಗೆ ಒಂದು ಸಲ ವಿಸಿಟ್ ಮಾಡಿದಾಗ ಒಂದು ಮಾತು ಹೇಳಿದರು, ನಾವೊಂದು ಒಂದು ವಸ್ತ್ರಗಳು ನಮಗೆ ಬೇಕಾಗ್ತದೆ. ಯಾಕೆಂದರೆ ಆಕ್ಸಿಡೆಂಟ್ ಕೇಸ್ ಆಗಲಿ, ಡೆಲಿವರಿ ಕೇಸಸ್ ಆಗಲಿ, ನಮಗೆ ಬಟ್ಟೆಯೇ ಇಲ್ಲ, ಬೆಡ್ಶೀಟ್ಗಳೇ ಇರುವುದಿಲ್ಲ. ನಾವು ನನ್ನ ಮನೆಯಿಂದ ನನ್ನ ಗಂಡ ಉಟ್ಟುಕೊಂಡಿರುವ ಲುಂಗಿಯನ್ನು, ಅಂದರೆ ಯೂಸ್ ಮಾಡ್ತಾ ಇರುವ ಲುಂಗಿಯನ್ನು ನಾನು ತಂದು ಅಲ್ಲಿ ಹಾಸ್ಪಿಟ್ಲಲ್ಲಿ ನಾನು ದಾನ ಮಾಡಿದ್ದೇನೆ ಅಂತ ಹೇಳಿದರು. ಅದೇ ನಂತರ ನಾವು ಮಾಡಿದ್ದು ವಸ್ತ್ರನಿಧಿ ಕ್ಲೋತ್ ಬ್ಯಾಂಕ್. ಅದೊಂದು ಪರ್ಮನೆಂಟ್ ಪ್ರಾಜೆಕ್ಟ್, ಶ್ಲಾಘನೀಯವಾದದ್ದು ಅಂತ ಹೇಳಿ ನಮಗೆ ಪಬ್ಲಿಕ್ಕಿಂದ ಸಹ ಹೆಗ್ಗಳಿಕೆ ಸಿಕ್ಕಿದ್ದಂಥ ಒಂದು ಪ್ರಾಜೆಕ್ಟ್. ಹೀಗೆ ಹೋಗ್ತಾ ಬರ್ತಾ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್, ನಮ್ಮ ಸಮಾಜದಲ್ಲಿ ಪಿಡುಗುಗಳನ್ನು ಗುರುತಿಸಿ ಅದನ್ನು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಸತತವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಡ್ರಗ್ಸ್ ಅಬ್ಯೂಸ್ ಆಗಲಿ ಅಥವಾ ಬೇರೆ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟು ಮಳೆ ಕೊಯ್ಲಾಗಲಿ ಅಥವಾ ಪ್ಲಾಸ್ಟಿಕ್ ನಿಷೇಧ ಆಗಲಿ, ಇವೆಲ್ಲವುಗಳನ್ನು ಕೂಡ ಸೀರಿಯಸ್ ಆಗಿ ನಾವು ನಮ್ಮ ಊರಿನಲ್ಲಿ ಅದನ್ನು ಮಾಡ್ತಾ ಬಂದಿದ್ದೇವೆ. ಸ್ನೇಹಿತರೆ, ಇವೆಲ್ಲವನ್ನು ಪ್ರಾಜೆಕ್ಟ್ಸನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಯಿತು. ಅದೇ ರೀತಿ ಇನ್ನರ್ ವೀಲ್ ಬ್ರ್ಯಾಂಡಿಂಗನ್ನು ಕೂಡ ನಾವು ಬಿಡಲಿಲ್ಲ. ಸರ್ಕಲ್ಗಳನ್ನು ಮಾಡಿದೆವು ಪುತ್ತೂರಲ್ಲಿ, ಬಸ್ ಶೆಲ್ಟರನ್ನು ಕನ್ಸ್ಟ್ರಕ್ಟ್ ಮಾಡಿದೆವು. ಇದೆಲ್ಲ ಸುಲಭವಾದ ಕೆಲಸಗಳಲ್ಲ. ನಾವು ಅಷ್ಟು ಶ್ರಮಪಟ್ಟು ಎಲ್ಲ ಸದಸ್ಯರಿಂದ ಅವರ ಸಹಕಾರದಿಂದ ಆದಂಥ ಪ್ರಾಜೆಕ್ಟ್ಗಳು. ಸ್ನೇಹಿತರೆ, ನಾವು ಈಗ ಹೇಳುವಾಗ ಇವರ ಹಾದಿ ಹೂವಿನಂತ ಇತ್ತು ಅಂತೇಳಿ ನಿಮಗೆ ಅನ್ನಿಸ್ಬೋದು. ಖಂಡಿತ ಅಲ್ಲ. ನಮ್ಮಲ್ಲಿ ಕೂಡ ಆ ಹಾದಿಯಲ್ಲಿ ಮುಳ್ಳು ಕಲ್ಲುಗಳು ಕೂಡ ಇತ್ತು. ಶುರುವಾದ 10 ವರ್ಷಗಳಲ್ಲಿ ನಾಯಕತ್ವದ ಕೊರತೆ ಶುರುವಾಯಿತು. ನಾನು ಬೇಡ, ಆಗೋದಿಲ್ಲ ಪ್ರೆಸಿಡೆಂಟ್ ಆಗೋದಿಲ್ಲ ಅಂತ ಹೇಳ್ತಾ ಆ ಕ್ಲಬ್ ಮುಚ್ಚಬೇಕು ಅಂತ ಹೇಳುವ ಒಂದು ಪರಿಸ್ಥಿತಿಗೆ ಬಂದಾಗ ನಮ್ಮೊಟ್ಟಿಗೆ ನಮ್ಮನ್ನು ಹುರಿದುಂಬಿಸಿ ನಮ್ಮ ಬೆನ್ನು ತಟ್ಟಿ ನಮ್ಮ ಬೆಂಬಲವಾಗಿ ನಿಂತವರು ರೋಟೇರಿಯನ್ ಬೋಳಂತಕೊಡಿ ಈಶ್ವರ ಭಟ್ ಅವರನ್ನು ಇವತ್ತು ನೆನಪಿಸಲೇಬೇಕು. ಈ ರೀತಿ ಮತ್ತೆ ಒಂದು 10 ವರ್ಷಕ್ಕೊಮ್ಮೆ ಪುನಃ ಆ ಒಂದು ಕ್ಲಬ್ ಮುಚ್ಚುವ ಒಂದು ಪರಿಸ್ಥಿತಿ ಬಂದಾಗ ಆಗ ನಮ್ಮ ಸದಸ್ಯರೇ ಒಟ್ಟಿಗೆ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಆ ಕ್ಲಬ್ಬನ್ನು ನಾವು ಮುಚ್ಚಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ಒಂದು ಹಠದಿಂದ ಪಟ್ಟು ಹಿಡಿದು ನಾವೇ ನಮ್ಮ ಸಮಸ್ಯೆಗೆ ಒಂದು ಸೊಲ್ಯೂಷನನ್ನು ಹುಡುಕಿಕೊಂಡು ಕ್ಲಬ್ಬನ್ನು ಇದುವರೆಗೆ ಮುಂದುವರಿಸ್ತಾ ಇದ್ದೇವೆ. ಈಗ ನಮಗೆ ಹೆಮ್ಮೆ ಇದೆ. ಇನ್ನು ನಾವು ಯಾವ ಚಾಲೆಂಜಸ್ಸನ್ನು ಫೇಸ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಸ್ನೇಹಿತರೆ, ನಮ್ಮ ಒಂದು ಶಾಲೆ ಕೂಡ ಅಷ್ಟೇ, ನಾವು ನಡೆಸ್ತಾ ಇದ್ದ ಬಾಲವಾಡಿ ಕೂಡ ಅಷ್ಟೇ.
ಅದನ್ನು ಬಿ ಒ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ನಾವು ಸರೆಂಡರ್ ಮಾಡಬೇಕು ಅಂತ ಹೇಳುವ ಒಂದು ಸಮಯ ಬಂದಾಗ ನಮಗೆ ನಮ್ಮ ಒಟ್ಟಿಗೆ ಜೊತೆಯಾಗಿ ನಿಂತವರು ಇವತ್ತು ಕೂಡ ಇದ್ದಾರೆ. ಕಾಂಚನ ಸುಂದರ ಭಟ್ ಅವರು ಆವತ್ತವರು ಬಿ ಒ ಆಗಿದ್ದರು. ನೀವು ಮುಂದುವರಿಸಿ ಆ ಶಾಲೆಯನ್ನು ಮುಚ್ಚುವುದು ಬೇಡ, ನಾವಿದ್ದೇವೆ, ಅದೇನೂ ಆಗುವುದಿಲ್ಲ, ನೀವು ಮುಂದುವರಿಸಿ ಅಂತ ಹೇಳ್ತದೆ. ಆದರೆ ಅಂಗನವಾಡಿಗಳು ಶುರುವಾದಾಗ ಕ್ರಮೇಣ ನಮ್ಮದು ನಿಲ್ಲಿಸಬೇಕಾಯಿತು. ಸ್ನೇಹಿತರೆ, ನಮ್ಮ ಸ್ನೇಹ ನಮ್ಮ ಬಾಂಧವ್ಯ ಕ್ಲಬ್ಬಲ್ಲಿ ಹೇಗೆ ಉಂಟು ಅಂತ ಹೇಳಿದರೆ, ನಾವೊಂದು ಕುಟುಂಬದ ಸದಸ್ಯರಾಗಿ ಇದ್ದೇವೆ. ನೀವೆಲ್ಲ ನೋಡಿರ್ಬೋದು 62 ಮಂದಿ ಯಾವ ರೀತಿ ಒಬ್ಬರಿಗೊಬ್ಬರು ಕುಶಾಲ ಮಾಡಿಕೊಂಡು ನಗುತ್ತಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಅದು ಯಾವಾಗ ನಾವು ಇನ್ನರ್ ವೀಲನ್ನು ಎಂಬ್ರೇಸ್ ಮಾಡಿದೆವೋ ಆವತ್ತಿಂದ ನಮ್ಮಲ್ಲಿ ಆ ಬದಲಾವಣೆಯನ್ನು ಕಂಡಿದ್ದೇವೆ. ನಮ್ಮಲ್ಲಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ, ನಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ಹೆಚ್ಚಾಗಿದೆ. ನಾವು ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸುವ ಸಶಕ್ತರಾಗಿದ್ದೇವೆ ಅಂತ ಹೇಳುವ ಆ ಪ್ರೌಡ್ ಫೀಲಿಂಗ್ ನಮಗಿದೆ. ಮಾತ್ರವಲ್ಲ, ನಮ್ಮಲ್ಲಿರುವ ಆ ಮಗು ಕೂಡ ಹೊರಗೆ ಬಂದಿದೆ. ನೀವು ಕೇಳ್ಬೋದು ಹೇಗೆ ಅಂತೇಳಿ. ಈ 62 ಸದಸ್ಯರು ಒಟ್ಟುಗೂಡಿದಾಗ ನಾವು ಅಟೆಂಡ್ ಮಾಡುವಂಥ ಕಾನ್ಫರೆನ್ಸ್ ಆಗಲಿ, ನಾವು ಹೋಗುವಂಥ ಟೂರ್ಸ್ ಆಗಲಿ, ಪಿಕ್ನಿಕ್ಸ್ ಹಾಗೂ ಗೇಮ್ಸ್ ಮೀಟಿಂಗಲ್ಲಿ ನೀವು ನೋಡಬೇಕು, ಯಾವುದೊಂದು ಶಾಲಾ ಮಕ್ಕಳು ಆಟಾಡ್ತಾ ಇದ್ದೇವೆ ಅಂತ ಹೇಳಿ ನೀವು ತಿಳ್ಕೊಳ್ಬೋದು. ಆ ರೀತಿಯ ಒಂದು ಬಾಂಧವ್ಯ. ಇದೇ ರೀತಿ ಸೇವೆ ಮತ್ತು ಫ್ರೆಂಡ್ಶಿಪ್ಪನ್ನು ಮುಂದುವರಿಸ್ತಾ, ಯಾವುದೇ ಚಾಲೆಂಜ್ ಬಂದರೂ ಕೂಡ ಅದನ್ನು ಎದುರಿಸ್ತಾ, ನಮಗೆ ಬಂದ ಅವಕಾಶಗಳನ್ನೆಲ್ಲ ನಾವು ಸ್ವೀಕರಿಸುತ್ತಾ ನಗುತ್ತಾ ಒಟ್ಟಾಗಿ ಇನ್ನು ಮುಂದೆ ಕೂಡ ಸಾಗುವ. ಲೆಟ್ ಅಸ್ ಆಲ್ ರಿಫ್ಲೆಕ್ಟ್ ದ ಟ್ರೂ ಸ್ಪಿರಿಟ್ ಆಫ್ ಇನ್ನರ್ ವೀಲ್. ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್ ಆ್ಯಂಡ್ ಮೇಕ್ ದ ಡಿಫ್ರೆನ್ಸ್ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ವಂದನೆಗಳು. Our Inner Wheel Club has completed 50 years and is on the threshold of celebrating its golden jubilee. The journey has been long, the works exemplary, the friendship binding, and the aura positive and exhilarating. Some of the earlier members and past presidents have passed away, while others have left the town and settled elsewhere. But they have all left their mark, indelible mark on the path of service, and their names will be forever etched in the history of our club to be recalled again and again over the years. It is my good fortune that I was given the task of editor of our souvenir magazine that is being released just now. Meluku, meaning reminiscence, was a name suggested by our elegant past president, Srimati Manjula Bhaskar, and seems just apt for the occasion. My heartfelt thanks to her. Meluku is a platform to celebrate our achievements, share our stories and experiences in Inner Wheel, and highlight the remarkable contributions of our members. This edition aims to captivate, motivate, and empower all of us as we strive towards our Inner Wheel goals of friendship and service. I take this opportunity to thank all our members, ANs and past presidents who have contributed articles to be published in Meluku. Dr. Prasanna was kind enough to introduce me to our charter member, Dr. Maliti Prasad, who is now settled in the USA. Thank you, sir. I also thank all our sponsors who have placed their advertisements in the magazine and supported us. I especially thank Rotarian Guru Raj of Prasanna Press, who has been patient and taken it all in his stride during the making of Meluku. I am also grateful to all those members who have readily shared information about events, past members, and old pictures of projects and cultural events to be published in the souvenirs. It is now time to release the souvenir magazine, Meluku. I request our guest of honor, Srimati Revathi Kamath, to kindly do the honors. I request our district chairman, Srimati Vaishali Kudwa, to please join Mrs. Kamath during the release. I request our president, Srimati Rajeshwari Achar, and all other dignitaries on the dais to please join in. ನಮ್ಮ ಸವಿನೆನಪಿನ ಪುಸ್ತಕದ ಅನಾವರಣ ಇದೀಗ. ಬಹಳ ಕಾಳಜಿಯಿಂದ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿರುವ ಶ್ರೀಮತಿ ವಿಜಯಲಕ್ಷ್ಮಿ ಶೆಣೈ ಅವರಿಗೆ ವಂದನೆಗಳು.
ಕ್ಲಬ್ ಪುತ್ತೂರಿನಲ್ಲಿ 3 ಬಾರಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ ಪುಷ್ಪಕ್ಕ ನಮಗೆಲ್ಲರಿಗೂ ಮಾರ್ಗದರ್ಶಕರು. ಇವರು ಈ ಸಭೆಯನ್ನುದ್ದೇಶಿಸಿ 1-2 ಮಾತುಗಳನ್ನೀಗ ಆಡ್ತಾರೆ. ವೇದಿಕೆಯಲ್ಲಿರುವ ಗೌರವಾನ್ವಿತರೆ, ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಬಂದಿರುವಂತಹ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಹಾಗೂ ನನ್ನೊಲವಿನ ಇನ್ನರ್ವೀಲ್ನ ಸಹೋದರಿಯರೇ, 50 ವರ್ಷಗಳಲ್ಲಿ ಈ ಕ್ಲಬ್ಬಿನ ಸದಸ್ಯೆಯಾಗಿ ನಾನು ಕಾರ್ಯನಿರ್ವಹಿಸಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ನಾನು ಏನು ಹೇಳಬೇಕು ಅಂತ ಇದ್ದೇನೋ ಅದನ್ನೆಲ್ಲ ವಿದ್ಯಾಗೌರಿಯವರು ಹೇಳಿದ್ದಾರೆ. ಆದರೆ ಪ್ರತಿ ಸಲ ಕ್ಲಬ್ ಮುಚ್ಚುವಾಗ 3 ಸಲ ಅದನ್ನು ಪುನರುಜ್ಜೀವನಗೊಳಿಸಿದವರಲ್ಲಿ ನಾನು ಒಬ್ಬಳು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಏನು ಹೇಳಬೇಕು ಅಂತ ಇದ್ದೇನೋ ಅದನ್ನು ಪ್ರಾಸಬದ್ಧವಾಗಿ ಬರೆದು ತಂದಿದ್ದೇನೆ. ಅದನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಮಾತಾಡಲಿಕ್ಕೆ ಹೊರಟ್ರೆ 50 ವರ್ಷದ್ದು ಇಡೀ ಚರಿತ್ರೆ ಹೇಳಿದರೆ 1 ಗಂಟೆ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಬೇಡ, ನಿಮಗೆಲ್ಲರಿಗೂ ಬೋರ್ ಆಗ್ಬೋದು ಅಂತ ಹೇಳಿ ನಾನು ಬರೆದು ತಂದಂತಹ ಒಂದು 4 ಲೈನ್ಗಳನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನಕ ಸಂಭ್ರಮ ಸ್ವರ್ಣ ಮಹೋತ್ಸವ. ನನ್ನೊಲವಿನ ಇನ್ನರ್ವೀಲ್ ಗೆಳತಿಯರೇ ಹಾಗೂ ಅಧ್ಯಕ್ಷೆಯವರ ಕರೆಗೆ ಉತ್ಸಾಹದಿಂದ ಬಂದೆ ದೂರದೂರಿನಿಂದ ಇಲ್ಲಿಯವರೆಗೆ. ಪ್ರೀತಿಪೂರ್ವಕ ಅಭಿನಂದನಾ ನಿಮಗೆ ನಿಮ್ಮ ಅಕ್ಕರೆಗೆ. ಸದಾ ತಲೆಬಾಗುವೆ ನಿಮ್ಮೆಲ್ಲರ ಆತ್ಮೀಯತೆಗೆ. ಒಂದೇ ಸಂಸ್ಥೆಯಲ್ಲಿ 50 ವರ್ಷಗಳ ಕಳೆದೆ ಹೇಗೆಂದು ತಿಳಿಯಲಿಲ್ಲ. ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಯಾವುದೇ ಅಡ್ಡಿ ಇರಲಿಲ್ಲ. ಗಳಿಸಿದ ಅನೇಕ ಸ್ನೇಹಿತರ ಈ ಸಂಸ್ಥೆಯಲ್ಲಿ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ಆತ್ಮೀಯನಿಲ್ಲ. ಪುತ್ತೂರಲ್ಲಿ ಹುಟ್ಟು ಪುತ್ತೂರಲ್ಲೇ ಬೆಳೆದು ಇಲ್ಲೇ ಬಾಳಿ ಬದುಕಿದೆ. ತಿಳಿಯದಾಯಿತು ನನಗೆ ಆ 50 ವರ್ಷಗಳನ್ನು ಹೇಗೆ ಕಳೆದೆ. 40 ವರ್ಷಗಳ ಕಾಲ 100ಕ್ಕೆ 100 ಹಾಜರಾತಿ ಪಡೆದೆ. ಇತ್ತೀಚೆಗೆ ಕೆಲವೊಂದು ಸಮಸ್ಯೆಗಳಿಂದ ಎಲ್ಲ ಸಭೆಗೆ ಹಾಜರಾಗದೆ ಹೋದೆ. ನೆಮ್ಮದಿ ಇದೆ ನನಗೆ ಈ ಸಂಸ್ಥೆಯ ಸದಸ್ಯೆಯಾದುದಕ್ಕೆ ಮುಂದೆಯೂ ಇರಬೇಕೆಂಬುದೇ ನನ್ನ ಹಾರೈಕೆ. ಅಧ್ಯಕ್ಷೆಯಾಗಿ, ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ನಿರ್ದೇಶಕಿಯಾಗಿ ಕಾರ್ಯವೆಸಗಿರುವ ಎಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸ್ಥಾಪಕ ಸದಸ್ಯೆ ನಾನು ಎಂದು ಹೇಳಲು ಹೆಮ್ಮೆ ಪಡುವೆ. ಇನ್ನರ್ವೀಲ್ ಸಂಸ್ಥೆಯ ಕಾರ್ಯವೈಖರಿಗೆ ತಲೆದೂಗುವೆ. ಸ್ವರ್ಣ ಮಹೋತ್ಸವದ ಕನಕ ಸಂಭ್ರಮಕ್ಕೆ ಸಂತೋಷ ಪಡುವೆ. ಎಲ್ಲದಕ್ಕೂ ಶ್ರೀರಕ್ಷೆ ಭಗವಂತನ ಆಶೀರ್ವಾದವೇ. ಶುಭ ಕೋರುವೆ ಸ್ವರ್ಣ ಮಹೋತ್ಸವ ಸಮಾರಂಭಕ್ಕೆ. ಹಾರಲಿ ಇನ್ನರ್ವೀಲ್ ಪತಾಕೆ ಆಗಸದೆತ್ತರಕ್ಕೆ. ಅಧ್ಯಕ್ಷೆ ರಾಜೇಶ್ವರಿಯವರ ನೇತೃತ್ವದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳು ಹೆಚ್ಚು ನಡೆಯಲಿ ಎಂದು ಆಶೀರ್ವದಿಸಿ ಭಗವಂತನಲ್ಲಿ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ದೊರಕಲಿ ಎಂದು ಪ್ರಾರ್ಥಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. Very good evening to all the ladies and gentlemen. First of all, a huge congratulations to each and every one of you on the Golden Jubilee celebrations of Innerwheel Club of Puttur. It's my privilege to introduce a trailblazer, a compassionate leader, and an inspiration to all of us, our district chairman, Mrs. Vaishali Kudwa. Born in the clean and serene city of Hubli, Mrs. Vaishali Kudwa completed her schooling at Nirmala Convent, Kumta, and went on to earn her BCom degree from Dr. A.V. Baliga College of Commerce at Kumta. Her artistic flair led her to pursue an interior decoration course from the British Institute in Mumbai, further enriching her creative spirit. Her journey with Innerwheel began as a proud charter member of the Innerwheel Club of Balehonnur, where her dedication and service propelled her through all club level positions.
She further embraced her leadership potential by serving in every district post, culminating in her appointment as the 55th District Chairman of Innerville District 318 for the year 24-25. What makes this even more special is that she is the first ever chairman from her beloved home club, Honor, a testament to her unwavering commitment and excellence. Her dedication to service goes beyond Innerville. Mrs. Vaishali is also a Paul Harris Fellow in Rotary, exemplifying her devotion to making a positive impact on society. At home, Vaishali is supported by her wonderful family. She is married to PHF Rotarian N. Vilas Kudwa, a prominent businessman in Balehonnur. Together, they are proud parents of two accomplished daughters, Dr. Vaishnavi Kudwa, pursuing higher studies in Manchester, and Vaidehi Kudwa, pursuing BBA LLB at MS Ramaya College, Bengaluru. However, her compassion isn't limited to people. She is a passionate animal welfare advocate, having rescued numerous cattle, cats, and dogs, and facilitated the adoption of countless desi pups. Her tireless efforts in this field reflect her boundless empathy and love for all living beings. Mrs. Vaishali Kudwa has a zest for life that shines through her love for dance, a reflection of her vibrant and joyful spirit. Ladies and gentlemen, let us welcome our dynamic and compassionate leader, Mrs. Vaishali Kudwa, who embodies the true spirit of Innerville, friendship, service, and the power to make a difference. We welcome you, ma'am. A very good evening. Respected Revati Madam. I remember her name because my sister's name is also Revati. So, Revati Madam, the club president Rajeshwari, my heartbeat, and the dignitaries on the dais, all the Rotarians, and my lovely PDCs, all the members, beautiful models of Jayalakshmi Silks. A very good evening. And there are two more heartbeats of my group. They are sitting over there from Udupi and Mysore Aisiri. And all the members who are here today. And yeah, of course, I can see my incoming district ISO sitting over there. Sahana. She'll be in our team next year. So welcome, dear, and welcome your family and Mudbidre members also. 50 years. Wonderful. Very proud of you all. Right? Yeah. And I can see that love and friendship between you. And madam, you told us about the history of your very nice, wonderful, beautiful projects done. You are the land of the. You can pat yourself. All the members can pat yourself. Very proud moment. And yeah, she even told us whenever we go for a conference and some picnics, we are like kids. And that your background music proved, Dil hai chota sa, choti si asha. Yeah, I think this was also your idea to tell him to put that music. Yeah, wonderful thing. I'm very proud to be here today. And the very most proudest moment is, in another few minutes, I will be collaring the president with the golden collar. So, I know all of you will get goosebumps, the president will get goosebumps, because from now on, you people will wear the golden collar. The president will wear the golden collar. Isn't it a proud moment? Right, see, the thumbs ups are coming on from there to here. And you people have proved, Innerville, this is the largest women's service organization where friendship and service is the motto. So you people have proved
I can see the friendship and the service together in Puttur. And Madam said, now we have the confidence and we have come with the confidence to take any challenge. So Madam, I challenge you, take assembly and any of the district events. This is a challenge from district chairman to you. So let me see next time you propose any of the district event. And we definitely are behind you, don't worry. All our PDCs are wonderful pillars, you know, and we can definitely support you for every little decisions you take, and we can fill you with more of confidence. And you equally said that all Rotarians were your support. Definitely, we women, we might be the largest women's organization, but without the support of the husband, I think we are nothing. This is what I feel. It's my example itself. My husband is a businessman. He never leaves his shop. He is I am his second wife. Shop is his first wife. But still, now when I've become the chairman, that is his love. He makes arrangements in the shop and he comes with me. So this is love. So we can proudly say, before you people men, there was a proverb saying, behind every successful man, there is a woman. But you people didn't say which woman, but we will definitely say behind every successful woman, there is a loving and caring husband. He might be a Rotarian or not. That is secondary, but always when we are in this successful place, when we are on the topmost or we are getting succeeded in our life, 100% we have the back pillar as our husbands. So we all should be proud of that. And definitely when Rotarians are there, dar kis baat ka? Right? So you can, and I don't have to tell you, you have done so many beautiful projects. And I heard, see, in your list, you have done so many things for the schools, deworming, and constructed bus stop, this, that. This year, I am proud because you have done something for the animals. You have done sterilization for the dogs. And that is which touches my heart because I am into that 24/7. Not this year a little bit away from that. But yes, when you do something for the speechless, that will definitely come a direct blessings for you from there. This is what I feel, what I think. Definitely you have to do it for, and madam, I heard one madam coming on the top, I don't know what's her name, she has donated 1 lakh rupees for the ashram. ದುಡ್ಡು ಎಲ್ಲರ ಹತ್ರ ಇರುತ್ತೆ, ಯಾರ ಹತ್ರ ಇರಲ್ಲ, ಕೊಡೋ ಮನಸ್ಸಿರಬೇಕು. ಎಲ್ಲರೂ ಶ್ರೀಮಂತರೇ, ಯಾರು ಬಡವರಿಲ್ಲ. ಅದು ಇನ್ನರ್ವಿಲ್ ರೋಟ್ರಿಯಲ್ಲಿ ಹೇಳೋದು ನಾನು. ಕೊಡೋ ಮನಸ್ಸಿರಬೇಕು. ಆ್ಯಂಡ್ ದ್ಯಾಟ್ ಲೇಡಿ ಆಟ್ ಹರ್ ಏಜ್ ಶಿ ಈಸ್ ಗಿವಿಂಗ್ 1 lakh rupee. ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಫ್ರಮ್ ಇನ್ನರ್ವಿಲ್, ಶಿ ಈಸ್ ವೀಣಾ ಕೊಳತಾಯ. Yeah, Veena madam, wherever you are, big hats off to you from our side, from Innerville district, 318. Yeah, and she is so humble, she's doing like this. Yes ma'am, we are very proud of you. This is what service is. ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ನೆಮ್ಮದಿ ಇರೋ ಕೆಲಸ ಮಾಡಿ, ಸರ್ವಿಸ್ ಮಾಡಿ, ಆ್ಯಂಡ್ ಯು ಸಿ ಹೌ ಯು ಆರ್ ಸ್ಯಾಟಿಸ್ಫೈಡ್. ವಾಟ್ ಐ ಫೀಲ್. 100 ಆಫ್ ಪ್ರಾಜೆಕ್ಟ್ಸ್ ಇರುತ್ತೆ ಎವ್ರಿ AP ನಮಗೆ. ವಿ ಹ್ಯಾವ್ ಮೇಡಮ್ ರೇವತಿ, ಐ ಡೋಂಟ್ ನೋ ವೆದರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆರ್ ನಾಟ್, who gives us such a big list of projects we have to do. Her projects what we have to do. And we do it blindly. We have to finish that goal. But I feel we have to finish the goal
where we get satisfaction to the heart. This year we have the theme Heartbeat of Humanity. So I always think I have got a good theme this year. So I always think from my heart, and I always wish all the Inner Wheel members think from the heart and do the project something different, where you are satisfied, not for the satisfaction of the association president. Do projects where you are satisfied. And a very proud moment. I don't want to take much of your time also. So all the very best for future. I hope you have a century and same Josh and what you say, the confidence we want to see in you. In wishing you all the best. And editor for a wonderful melody and beautiful name, Kanaka Sambrama. All the wishes from me. Thank you very much. Thank you for the opportunity. You want to hear something from her? ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಈ 50ನೇ ವರ್ಷದ ಪ್ರೆಸಿಡೆಂಟಾಗಿ ನಾನು ಈ ಸಲ ಅಧ್ಯಕ್ಷ ಸ್ಥಾನವನ್ನು ವಹಿಸಿದೆ. ಹಾಗೆ ಈ ಒಂದು ಗೋಲ್ಡನ್ ಕಾಲರ್ ಸಿಕ್ಕಿದ್ದು ಕೂಡ ನನ್ನ ಪುಣ್ಯ ಅಂತ ಹೇಳ್ಬೋದು. ಹಾಗೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ, ನಮ್ಮ ಕ್ಲಬ್ನ ಮೆಂಬರ್ಸಿಗೆ ಹಾಗೂ ಎಲ್ಲ ಚೇರ್ಮನ್ಗೆ ಕೂಡ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ದಯವಿಟ್ಟು ತಪ್ಪು ತಿಳಿಬೇಡಿ, ನಾನು ಅವರನ್ನಿಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ಲಿಕ್ಕೆ ಬರಲಿಲ್ಲ. ನಾನು ಅವರ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನು ಆಡ್ಲಿಕ್ಕೆ ಬಂದಿದ್ದೇನೆ. ಅವರ ಸಾಧನೆಗಳ ಕುರಿತಷ್ಟೇ ಒಂದಿಷ್ಟು ಮಾತುಗಳು. ಯಾಕೆಂತ ಹೇಳಿದ್ರೆ ನಿಮಗೆಲ್ಲರಿಗೂ ಅವರ ಬಗ್ಗೆ ಗೊತ್ತಿದೆ. ಮೈಸೂರಿನ ಒಂದು ವೀಣಾ ವಿದ್ವಾಂಸರ ಕುಟುಂಬದಲ್ಲಿ 10 ಮಕ್ಕಳಲ್ಲಿ ಕೊನೆಯವರಾಗಿ ಜನಿಸಿದವರು. ಆಮೇಲೆ ಅವರು ಶೃಂಗೇರಿ, ಶಿವಮೊಗ್ಗಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಶ್ರೀ ರಘುರಾಮ ಕಾಮತ್ ಎಂಬ ಬ್ಯಾಂಕ್ ಉದ್ಯೋಗಿಯನ್ನು ವಿವಾಹವಾಗಿ ದೇಶದ ಹಲವು ಭಾಗಗಳನ್ನು ಸುತ್ತಿ ಕೊನೆಗೆ ಸೇರಿ ನೆಲೆ ನಿಂತ ಊರು ಬೆಂಗಳೂರು. ಬೆಂಗಳೂರಿಗೆ ಸೇರಿದ ರೇವತಿ ಕಾಮತ್ ಅವರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವುದರಲ್ಲೇ ತೊಡಗಿಕೊಂಡು ಜೊತೆಯಲ್ಲಿ ಮನೆಯಲ್ಲಿ ವೀಣಾವಾದನದ ತರಗತಿಗಳನ್ನು ನಡೆಸ್ತಾ ಇದ್ರು. ಅವರು ವೀಣಾ ವಿದೂಷಿ ಕೂಡ ಹೌದು. ಆದ್ದರಿಂದ ಅವರು ವಿದೂಷಿ ರೇವತಿ ಕಾಮತ್ ಅವರು. ಮನೆಯ ಒಳಗಡೆ ಮಾತ್ರ ವೀಣೆಯ ತರಗತಿಗಳನ್ನು ನಡೆಸಿಕೊಂಡು ಮಾಡುತ್ತಿದ್ದ ಉದ್ಯೋಗವನ್ನು ಮನೆಯಿಂದಾಚೆಯೂ ವಿಸ್ತರಿಸಲು ಇವರು ಹೊರಟದ್ದು ಇವರ 36ನೇ ವಯಸ್ಸಿನಲ್ಲಿ. ಮೊದಲಿಗೆ ಇವರು ಶುರು ಮಾಡಿದ್ದು ಫ್ಲೋರಿಸ್ಟ್ ಆಗಿ ಒಂದು ಬುಕೆ ಮಾಡಿ ಅದನ್ನು ಎಲ್ಲ ಕಡೆಗೆ ಒದಗಿಸುವ, ಮಾರಾಟ ಮಾಡಿ ಅದರಲ್ಲಿ ಒಂದಿಷ್ಟು ಸಂಪಾದಿಸುವ ಕೆಲಸವನ್ನು. ಆದರೆ ಇವರ ಕ್ರಿಯೇಟಿವಿಟಿ, ಇವರ ಟ್ಯಾಲೆಂಟ್ ಇವರನ್ನು ಅದರಿಂದಾಚೆಗೂ ಬೆಳೆಯಲು ಪ್ರೇರೇಪಿಸಿತು. ಅದರ ಜೊತೆಯಲ್ಲಿ ಅವರು ಮುಂದೆ ಮಾಡಿದ್ದು ಲ್ಯಾಂಡ್ಸ್ಕೇಪ್ ಡಿಸೈನಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್ಗಳನ್ನು. ಮುಂದೆ ಒಂದು ದಿನ ಅವರೇನಾಗ್ತಾರೆ ಅಂತ ಹೇಳಿದ್ರೆ, ಇಡೀ ಭಾರತ ಮೆಚ್ಚುವಂತಹ, ಎಲ್ಲರಿಗೂ ಪ್ರಿಯರಾದಂತಹ ಮತ್ತು ಅತ್ಯಂತ ಪ್ರತಿಷ್ಠಿತವಾದ ನಂಬರ್ 1 ಲ್ಯಾಂಡ್ಸ್ಕೇಪ್ ಡಿಸೈನಿಂಗ್ ಆರ್ಟಿಸ್ಟ್ ಆಗ್ತಾರೆ ಅವರು. ಇವರ ಮಿಸಸ್ ರೇವತಿ ಕಾಮತ್ ಇಸ್ ಎ ಬಂಡಲ್ ಆಫ್ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್. ಅದೇ ರೀತಿ ಶಿ ಇಸ್ ಅ ಬಂಡಲ್ ಆಫ್ ಲವ್ ಆ್ಯಂಡ್ ಎಫೆಕ್ಷನ್ ಟು. ಆಮೇಲೆ ಅವರಿಗೆ ಮೊದಲು ಮನೆಯಲ್ಲಿ ಮಾಡಬೇಕಾಗಿದ್ದಂತಹ ಗೃಹ ಕೃತ್ಯದ ಕೆಲಸಗಳೇನಿದೆಯಲ್ಲ, ಡೊಮೆಸ್ಟಿಕ್ ಚೋರ್ಸ್ ಮಾಡಬೇಕಾಗಿ ಬರಲಿಲ್ಲ. ಆದರೂ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರು ಇಡೀ ದಿವಸ ಅವರು ಕೆಲಸದಲ್ಲಿ ಇರ್ತಾರೆ. ಒಂದು ಶಿ ಇಸ್ ಮೆಂಟಲಿ ಆಕ್ಯುಪೈಡ್ ಆರ್ ಶಿ ಇಸ್ ಫಿಸಿಕಲಿ ಆಕ್ಯುಪೈಡ್. ಅವರಿಗೆ ನಾವು ನಮ್ಮ ಇನ್ನರ್ ವೀಲ್ ಕ್ಲಬ್ಬಿನಿಂದ, ಇನ್ನರ್ ವೀಲ್ ಸಂಸ್ಥೆ ಇಡೀ ನಮ್ಮ ಈಗ ಹೇಳಿದ್ರಲ್ಲ ನಮ್ಮ ವೈಶಾಲಿ ಕುಡ್ವಾ ಅವರು ಹೇಳಿದ ಹಾಗೆ ನಮ್ಮದು ವಿ ಹ್ಯಾವ್ ವೇರಿಯಸ್ ಅವೆನ್ಯೂಸ್ ಆಫ್ ಸರ್ವಿಸ್ ವೇರ್ ವಿ ಆರ್ ಇನ್ ಟು ವಿಮೆನ್ ಎಂಪವರ್ಮೆಂಟ್, ರೂರಲ್ ಎಂಪ್ಲಾಯ್ಮೆಂಟ್, ಸ್ಯಾನಿಟೇಷನ್, ಆಮೇಲೆ ಚೈಲ್ಡ್ ಎಜುಕೇಷನ್, ಇದು ಈ ರೀತಿ ಬೇರೆ 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 ವಿಧದಲ್ಲಿ ನಾವು ಸಮಾಜಕ್ಕೆ ಏನೇನೆಲ್ಲ ಬೇಕುಗಳು ಇದೆ, ಯಾವುದೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನೆಲ್ಲ ಒದಗಿಸುವಲ್ಲಿ ನಾವು ಒಂದು ಸಂಸ್ಥೆಯಾಗಿ ಯಾವ ಕೆಲಸವನ್ನು ಮಾಡ್ತೇವೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಅವರೊಂದು ವ್ಯಕ್ತಿಯಾಗಿ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ.
ಅವರು ಎಷ್ಟು ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ತುಂಬ ಹೆಚ್ಚು ಸಲ ಅವರ ಬಾಯಿಯಿಂದ ಕೇಳುವ ಶಬ್ದ ನಾಗನಾಯಕನಹಳ್ಳಿ. ಯಾರಾದರೂ ಒಬ್ಬರು ಒಳ್ಳೆ ಟೀಚರನ್ನು ಕಂಡ್ರೆ ಅವ್ರು ಹೇಳ್ತಾರೆ, ನೀವು ನಮ್ಮ ನಾಗನಾಯಕನಹಳ್ಳಿಗೆ ಬಂದು ನಮ್ಮ ಅಲ್ಲಿಯ ಸ್ಕೂಲಲ್ಲಿ ಒಂದು ಸ್ವಲ್ಪ ಹೇಳಿಕೊಡಿ ನಮ್ಮ ಮಕ್ಕಳಿಗೆ ಅಂತ. ನಾವು ಕೂಡ ಇಲ್ಲಿ ಇನ್ನರ್ವೀಲ್ ಕ್ಲಬ್ಬಿನಿಂದ ಶಾಲೆಗಳಿಗೆ ಹೋಗ್ತೇವೆ, ಆದರೆ ಅವರಿಗೆ ಇರುವ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಈಸ್ ಎಕ್ಸಲೆಂಟ್. ಇಟ್ಸ್ ಬಿಯಾಂಡ್ ವರ್ಡ್ಸ್. ಅವರು ಅಲ್ಲಿ ಹೋಗಿ ಬರೀ ಒಂದು ಶಾಲೆಯಲ್ಲ, ಆ ಇಡೀ ಹಳ್ಳಿಯ ಶಾಲೆಗಳಿಗೆ ಹೋಗಿ ಮಕ್ಕಳ ಬೇಕು ಬೇಡಗಳು ಏನಿದೆ ಅದನ್ನು ಗಮನಿಸ್ತಾರೆ. ಅವರಲ್ಲಿ ಇಂಗ್ಲಿಷ್ ಕಲಿಕೆಯ ಕೊರತೆ ಇರೋದರಿಂದ ಅದನ್ನು ತುಂಬಿಕೊಡ್ತಾರೆ. ಇದಷ್ಟೇ ಅಲ್ಲದೆ ಆ ನಾಗನಾಯಕನ ಹಳ್ಳಿಯಲ್ಲಿ ಇವರು ಒಂದು ಲೇಕ್ ರಿವೈವಲ್ ಮಾಡಿದ್ದಾರೆ, ಅದು ಅದ್ಭುತವಾದ ಕೆಲಸ. ಆಮೇಲೆ ನಾವು ಯಾವುದೆಲ್ಲ ಈಗ ಪ್ರತಿಷ್ಠಿತ ಬಿಲ್ಡರ್ಗಳು ಲೇಕ್ ಸೈಡ್ ಅಂತ ಕೇಳ್ತೇವಲ್ಲ, ಅದರಲ್ಲಿ ಎಷ್ಟೋ ಲೇಕ್ಗಳನ್ನು ಎನ್ಕ್ರೋಚ್ ಮಾಡಿರ್ತಾರೆ. ಇವರು ಯಾವ ಒಂದು ಮುಲಾಜಿಲ್ಲದೆ ಅಷ್ಟು ಧೈರ್ಯದಿಂದ ಹೋಗಿ ಆ ಎನ್ಕ್ರೋಚ್ಮೆಂಟ್ಗಳನ್ನು ಸಾರಾಸಗಟಾಗಿ ಬಿಡಿಸಿ ಅದನ್ನು ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ತೆರವು ಮಾಡಿಸಿಕೊಡ್ತಾರೆ. ಯಾಕೆಂತ ಹೇಳಿದರೆ, ಈ ರಾಜಕಾಲುವೆಯ ಒತ್ತುವರಿ ಇರ್ಬೋದು, ಲೇಕ್ಗಳ ಒತ್ತುವರಿಯಿಂದಾಗಿ ಸಮಾಜಕ್ಕೆ ತುಂಬ ನಷ್ಟ ಆಗ್ತದೆ. ಅದಾಗಬಾರ್ದು ಅಂತ ಹೇಳುವ ದೂರದೃಷ್ಟಿಯಿಂದ ಅವರು ಅದಕ್ಕೆ ಮಾಡುವ ಕೆಲಸ ಮಹತ್ತರವಾದದ್ದು. ಅವರೇ ಒಂದು ಟೀಮ್ ಕಟ್ಟಿಕೊಂಡು ಬರುವ, ಅಂದರೆ ಇಷ್ಟ ಇರುವವರು ಹೋಗಿ ಅಲ್ಲಿ ಸೇರಿಕೊಳ್ತಾರೆ. ಅದರ ಇಡೀ ಖರ್ಚು ಶ್ರೀಮತಿ ರೇವತಿಯವರೇ ವಹಿಸ್ಕೊಳ್ತಾರೆ. ಆಮೇಲೆ ಅವರು BSc ಮಾಡುವಾಗ ಬಾಟನಿ ಕಲಿತ ಕಾರಣವೋ ಅಥವಾ ಸಸ್ಯಗಳ ಮೇಲೆ ಪ್ರೀತಿ ಇದ್ದ ಕಾರಣ ಬಾಟನಿ ಕಲ್ತರೋ, ಅಂತೂ ಅವರಿಗೆ ಸಸ್ಯ ಅಂತ ಹೇಳಿದರೆ, ಹಸಿರು ಸಂಪತ್ತು ಅಂದರೆ ಅತ್ಯಂತ ಪ್ರೀತಿ. ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ, ಅದೇ ರೀತಿ ಮರ ಗಿಡಗಳನ್ನು ಬೆಳೆಸ್ತಾರೆ. ಇದುವರೆಗೆ ಅವರು 1 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ, ಬರೀ ನೆಟ್ಟದಲ್ಲ. ಆದ್ದರಿಂದ ಈ ಎಲ್ಲ ಕಾರಣಗಳಿಗಾಗಿ ನಮ್ಮ ಇನ್ನರ್ವೀಲ್ ಸಂಸ್ಥೆಗೆ ನಮ್ಮ ಏನೆಲ್ಲ ಧ್ಯೇಯೋದ್ದೇಶಗಳಿದೆಯೋ ಅದಕ್ಕೆ ಅವರು ಅತ್ಯಂತ ಹತ್ತಿರವಾಗಿ ಕಾಣೋದ್ರಿಂದ ನನಗೆ ಅನಿಸಿತು, ಇವರಿಗಿಂತ ಅರ್ಹ ವ್ಯಕ್ತಿ ಅಥವಾ ಯೋಗ್ಯ ವ್ಯಕ್ತಿ ನಮ್ಮ ಇನ್ನರ್ವೀಲ್ ಸಂಸ್ಥೆಯ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಗೆ ಇನ್ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಅವರು ಇವರ ಈ ರೀತಿಯ ಒಳ್ಳೆಯ ಕೆಲಸಗಳನ್ನು ನೋಡಿ ಒಂದಷ್ಟು ಪ್ರಶಸ್ತಿಗಳನ್ನು ಅವರನ್ನು ಹುಡುಕಿಕೊಂಡು ಬಂದಿದೆ. ನಾನು ಇಲ್ಲಿ ಮೆನ್ಷನ್ ಮಾಡೋದು ಅವರಿಗೆ ತೀರಾ ಆಪ್ತವಾದ 2 ಪ್ರಶಸ್ತಿಗಳನ್ನು. ಒಂದು, ಅವರಿಗೆ ಬಂದಿರುವ ಸಾಲು ಮರದ ತಿಮ್ಮಕ್ಕ ಪ್ರಶಸ್ತಿ. ಇನ್ನೊಂದು, ಇತ್ತೀಚೆಗೆ ಅವರಿಗೆ ಬಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ. ಇದರ ಹಿರಿಮೆಯನ್ನು ನಾನು ಹೇಳಲೇಬೇಕು. ಒಂದಷ್ಟು ಕಲಾವಿದರು ನಮ್ಮ ಸಮಾಜದಲ್ಲಿ ನಮಗೆ ಕಾಣಸಿಗ್ತಾರೆ. ಒಂದಷ್ಟು ಜನರು ಅದರಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಇರುವವರು, ಎಲ್ಲವನ್ನು ಹೊಂದಿರುವವರು ಇರ್ತಾರೆ. ಆದರೆ ಇವರು ಸ್ವತಃ ಕಲಾವಿದೆ ಆಗಿದ್ದುಕೊಂಡು ಉಳಿದ ಕಲಾವಿದರ ಶ್ರೇಯೋಭಿವೃದ್ಧಿಗೆ, ಕಲಾ ಸಭಾದ ಶ್ರೇಯೋಭಿವೃದ್ಧಿಗೆ, ಅದರ ಉನ್ನತೀಕರಣಕ್ಕೆ ಕೊಡುವ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅದು ಇವರ ರೀತಿಯಲ್ಲಿ ಇನ್ಯಾರೂ ಮಾಡಲಿಲ್ಲ. ಆದ್ದರಿಂದ ಇವರು ಅಗ್ರಗಣ್ಯರಾಗಿ ಅದರಲ್ಲಿ ನಿಲ್ತಾರೆ. ಆದ್ದರಿಂದ ಆ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದು ತನ್ನ ಪ್ರಶಸ್ತಿಯ ಘನತೆಯನ್ನು ಹೆಚ್ಚಿಸಿಕೊಂಡಿದೆ. ಇಷ್ಟೆಲ್ಲ ಹೇಳಿದರೆ, ಇವರ ಒಂದು ಎನರ್ಜಿಯನ್ನು ನೀವು ನೋಡಬೇಕು ಅಂತ ಹೇಳಿದರೆ ನೀವು ಬೆಂಗಳೂರಿಗೆ ಹೋಗ್ಬೇಕು. ಅವರು ಇಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಇಷ್ಟು ದೂರಕ್ಕೆ ಬಂದು ಹೀಗೆ ಕೂತಿದ್ದಾರೆ. ಬಹುಶಃ ಈ ಹೊತ್ತಿನಲ್ಲಿ ಅವರು ಇನ್ನೆಷ್ಟೋ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರ್ತಾ ಇದ್ರು. ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದ ಶ್ರೀಮತಿ ರೇವತಿ ಕಾಮತ್ ಅವರಿಗೆ ತುಂಬು ಹೃದಯದ ಸ್ವಾಗತ ಮತ್ತು ವಂದನೆಗಳು. ವೇದಿಕೆ ನಿಮ್ಮ ಮಾತುಗಳಿಗಾಗಿ ಕಾದಿದೆ. ಇವತ್ತು ಇಲ್ಲಿ ಬರ್ತೀನೋ ಇಲ್ವೋ ಅನ್ನೋದು ಭಾಳ ನನಗೆ ಕನ್ಫ್ಯೂಷನಲ್ಲಿತ್ತು. ನಾನಿವತ್ತು ಮೇಯ್ನಾಗಿ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಲಲಿತಾ ಭಟ್ ಅವರೇ ಕಾರಣ. ಅವರು 3 ತಿಂಗಳ ಕೆಳಗಡೆ ನನ್ನ ಟೈಮ್ ಬುಕ್ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ಅದೇ ನಿಮ್ಮ ಪುತ್ತೂರು ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ಆಮೇಲೆ ಎಲ್ಲಿ ಹೋದರೂ ಹ್ಯಾವ್ ಟು ಕ್ಯಾರಿ ಮೈ ಸೆಕ್ಯೂರಿಟಿ ಟೀಮ್ ಇರುತ್ತೆ. ಯಾಕೆಂದರೆ ನನ್ನ ಮಕ್ಕಳ ಪೊಸಿಷನಲ್ಲಿ ಇವತ್ತಿನ ದಿನ ನಾನು ಒಂಥರ ವಿತೌಟ್ ಸೆಕ್ಯೂರಿಟಿ ಬರೋದು ಸ್ವಲ್ಪ ಡೇಂಜರಸ್ಸು. ಸೊ ಅದಕ್ಕೆ ಅದು ಸೌತ್ ಕೆನರಾಗೆ ಬರೋಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ, ನಮ್ಮ ಬಾಡಿ ಗಾರ್ಡು ಯಾರೂ ಇಲ್ಲದೇನೆ. ಸೊ ಆದರೂ ಇವರು ಲಲಿತಾ ಹೇಳಿದ್ರು, ನಾನೇ ಇದ್ದೀನಿ ಬಾಡಿ ಗಾರ್ಡು, ಬನ್ನಿ ನಾನೇ ಬಂದು ಏರ್ಪೋರ್ಟಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿ ನನಗೆ ಕರ್ಕೊಂಡು ಬಂದರು. ಇವತ್ತು ಬೆಳಗ್ಗೆ ಪುತ್ತೂರು ರೋಡು ಭಾಳ ಸರಿ ಇಲ್ಲ ಅಂತ ಹೇಳಿದರು. ಬಟ್ ಅದು ಅಷ್ಟೊಂದು ಹೋಪ್ಲೆಸ್ ಆಗಿದೆ ಅಂತೇಳಿಲ್ಲ, ಬಟ್ ಭಾಳ ಇದಾಗಿದೆ, ಸೊ ಹೋಪ್ಲೆಸ್ ಆಗಿದೆ. ಆಮೇಲೆ ನನ್ನ ಬಗ್ಗೆ ಲಲಿತಾ ಅವ್ರು ತುಂಬ ಹೇಳಿದ್ರು. ಇವಾಗ ನಂದು ಕೆರೆ ಜೀರ್ಣೋದ್ಧಾರ, ರೂರಲ್ ಸ್ಕೂಲು ಅದು. ಆಮೇಲೆ ಫಸ್ಟ್ ಆಫ್ ಆಲ್ ನಾನೀಗ 50 ವರ್ಷ ನಿಮ್ಮ ಇನ್ನರ್ವೀಲ್ ಕ್ಲಬ್ ಕಂಪ್ಲೀಟ್ ಆಗಿರೋದಕ್ಕೆ ತುಂಬ
ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು 50 ವರ್ಷ ಒಂದೇ ಸಮ ನಡೆಸ್ಕೊಂಬರೋದು ಅಂತಿಂಥ ಸುಲಭವಾದ ಇದಲ್ಲ, ವಿಷಯ ಅಲ್ಲ. ನಾನು ರೊಟೇರಿಯನ್ನು, ನಾನು ರೋಟ್ರಿ ಜಂಕ್ಷನಲ್ಲಿ ನಾನು ಇದ್ದೀನಿ 7-8 ವರ್ಷದಿಂದ. ಸೊ ಈ ಇನ್ನರ್ ವೀಲಲ್ಲಿ ನಮ್ಮ ಬೆಂಗಳೂರಿನಲ್ಲೂ ನಾನು ನೋಡ್ತಾ ಇರ್ತೀನಿ ಇನ್ನರ್ ವೀಲಲ್ಲಿ. ಸೊ ನಾನು ತುಂಬ ಕುತೂಹಲದಿಂದ ಅವರು ಹಿಂದಿನ ಪ್ರೆಸಿಡೆಂಟ್ಸ್ ಎಲ್ಲ ಏನೇನು ಮಾಡಿದ್ರು ಅದೆಲ್ಲ ನಾನು ಕೇಳ್ಕೊತಾ ಬಂದೆ. ತುಂಬಾ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಇಲ್ಲಿ. ಇದು ಇಷ್ಟು ಸಣ್ಣ ಊರಲ್ಲಿ 60 ಜನ ಇನ್ನರ್ ವೀಲ್ ಕ್ಲಬ್ಬಲ್ಲಿ ಮೆಂಬರ್ಸ್ ಇದ್ದಾರೆ ಅಂತ ಕೇಳಿಬಿಟ್ಟು ತುಂಬ ಸಂತೋಷ ಆಯಿತು. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಇವತ್ತು ಲಲಿತನ್ ನೋಡಿದೆ, ಬನ್ನು ಹಿಂದ್ಗಡೆ ಹಾಕ್ಕೊಂಡು ರೈಟ್ ಸೀರೆ ಎಲ್ಲ ಏನು ಅಟ್ರಾಕ್ಟಿವ್ ಆಗಿದೆ ಅಂತ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಶಾಕ್ ನನಗೆ. ಎಲ್ಲ ಎಷ್ಟು ಚೆನ್ನಾಗಿರೋ ಈ ಎಲ್ಲರೂ ಅದೇ ಒಂದೇ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇಟ್ ಈಸ್ ರಿಯಲಿ ಪ್ಲೀಸಿಂಗ್. ಆ್ಯಕ್ಚುಲಿ ತುಂಬಾ ನಾನು ಬರಲಿಲ್ಲ ಇದ್ದರೆ ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ ಅನ್ನಿಸ್ತು. ಆಮೇಲೆ ಈ ಸಣ್ಣ ಊರಲ್ಲಿ 60 ಜನ ಈ ಥರ ವರ್ಕ್ ಮಾಡ್ತಾ ಇರೋದು. ಆಮೇಲೆ ಇವತ್ತು ನನಗೆ ಇವರು ವೈಶಾಲಿ ಅವರನ್ನು ಮೀಟ್ ಮಾಡೋ ಅವಕಾಶವೂ ಸಿಕ್ತು. ಆಮೇಲೆ ಇಲ್ಲಿ ವರ್ಕ್ ಮಾಡ್ತಿದ್ದೀರಲ್ಲ ಅದು ತುಂಬಾ ಏನೇ ಮಾಡಲಿ ನಾನು ಹೇಳ್ತೀನಿ, ಎಲ್ಲ ಕಡೆನೂ ಒಂದು ರಿಸ್ಟ್ರಿಕ್ಷನ್ ಅನ್ನೋದಿರುತ್ತೆ. ಏನೇ ಕೆಲಸ ಮಾಡುವಾಗಲೂ ಹಿಂದೆ ದುಡ್ಡು ಅನ್ನೋದು ಒಂದಿರುತ್ತೆ. ರೀಸೆಂಟ್ ನಂದೊಂದು ಅನುಭವ ಹೇಳ್ತೀನಿ ನಿಮಗೆ. ನನಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ತಂದೆ ಕರ್ನಾಟಕ ಸಂಗೀತಗಾರರಾಗಿದ್ದರು. ಆಮೇಲೆ ನನಗೆ ಸಂಗೀತಗಾರಗಳ ಕಷ್ಟ ಗೊತ್ತು. ಅವರು ಭಾಳ ಪ್ರತಿಭೆ, ದುಡ್ಡೇ ಇರಲ್ಲ ಸಂಗೀತಗಾರರ ಹತ್ರ. ಆಮೇಲೆ ಈಗ ರೀಸೆಂಟಾಗಿ ನಮ್ಮ KCMC ಅಂತ ಒಂದು ಸಂಸ್ಥೆ ಮೈಸೂರು ವಾಸುದೇವಾಚಾರ್ಯರ ದಿನಾಚರಣೆ ಮಾಡಬೇಕು ಅಂತ ಯಾರೋ ಒಬ್ಬರು ಒಂದು 500 ರೂಪಾಯಿ ಕೊಡೋಕ್ಕೂ ರೆಡಿ ಇರಲಿಲ್ಲ. ಕಡೆಗೆ ನಾನೇನು ಮಾಡಿದೆ ಅಂದರೆ ಕಂಪ್ಲೀಟ್ ಈವೆಂಟನ್ನ ವಹಿಸ್ಕೊಂಡು 300 ಜನ ಆರ್ಟಿಸ್ಟ್ಗಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ಏನು ಅಂದರೆ ಲಾಸ್ಟ್ ಇಯರ್ ನಾನು ಒಂದು 30-40 ಲಕ್ಷ ಬರೀ ಸಂಗೀತಗಾರರಿಗೇನೆ ಯಾರು ಬಂದು ಕೇಳಿದ್ರು ನಾನು ಸ್ಪಾನ್ಸರ್ ಮಾಡ್ತೀನಿ. ಸಂಗೀತ ಅಂದರೆ ಒಂಥರ ಎಮೋಷನಲಿ ನನಗೆ ಗೊತ್ತು, ಅದರೊಳಗೆ ತುಂಬ ಕಷ್ಟ ಇರುತ್ತೆ. ಈ ಹೆಂಗಸರುಗಳ ಕ್ಲಬ್ಬಲ್ಲೂ ನಾ ಯಾಕೆ ವಿಷಯ ಹೇಳಿದೆ ಅಂತ ಹೇಳಿದ್ರೆ, ಹೆಂಗಸರುಗಳ ಕ್ಲಬ್ಬಲ್ಲೂ ನಾ ಹೇಳ್ತೀನಿ, ಯಾಕೆಂದರೆ ಹೆಂಗಸರುಗಳು ಗಂಡಂದ್ರಗಳ ಮೇಲೆ ಅವ್ರದ್ದೇ ಉದ್ಯೋಗ ಇರಲ್ಲ. ತಂದು ಸಾವಿರಾರು ರೂಪಾಯಿ ತಂದು ಕ್ಲಬ್ಗೆ ಹಾಕೋಕ್ಕೆ ಮನೆಯವ್ರು ಬಿಡ್ತಾರೋ ಬಿಡಲ್ವೋ ಎಲ್ಲರೂ ನಾನು ಹೇಳ್ತಾ ಇಲ್ಲ, ಕೆಲವರು ಮನೆ ನನಗೆ ಅರ್ಥ ಆಗಿದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ. ಅಂತ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಹೆಣ್ಮಕ್ಳುಗಳು ಅಂತ ವಿಮೆನ್ ಎಂಪವರ್ಮೆಂಟ್ ಅಂತ ಬಹಳ ಇಲ್ಲಿ ಪುತ್ತೂರಲ್ಲಿ ಎಂಪವರ್ಮೆಂಟ್ ಅಂತ ಇಟ್ ಈಸ್ ಪಾಸಿಬಲ್. ಅದಕ್ಕೆ ಇವಾಗ ನಮ್ಮ ಲಲಿತಾ ಅವರು ಬೆಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಈಗ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಕ್ಯಾಂಡಲಲ್ಲಿ ಫ್ಲವರ್ ಬೊಕ್ಕೆ ಮಾಡಿದ್ದಾರೆ. ಒಬ್ರು ಬ್ಯೂಟಿಷಿಯನ್ ಒಬ್ರು ಬಂದು ಸೀರೆ ಹೊಡ್ಸ್ಕೊಂಡು ನನಗೆ ನಾನು ಹೇಳ್ತಾ ಇದ್ದೆ ಅವಳಿಗೆ ಬೆಂಗಳೂರಿಗೆ ಬಂದು ಬಿಡಿಸು ನನಗೆ ಅಂತ. ಅದಕ್ಕೆ ತುಂಬ ಟ್ಯಾಲೆಂಟ್ ಇರೋರು ಇಲ್ಲೂ ಇರ್ತಾರೆ. ಓಕೆ, ನೀವೀಗ ಡಿಜಿಟಲ್ ಮೀಡಿಯಾನ ನೀವು ನಮ್ಮ ಹೆಣ್ಮಕ್ಳುಗಳು ಡಿಜಿಟಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಕೋಬೋದು. ಫೈನಾನ್ಷಿಯಲ್ ಮಾರ್ಕೆಟ್, ನನ್ನ ಮಕ್ಕಳುಗಳು ಫೈನಾನ್ಷಿಯಲ್ ಮಾರ್ಕೆಟ್ ಅವ್ರದ್ದು ನಮ್ಮದು ಹೋಸ್ಟ್ 36,000 crores ಕಂಪ್ಲೀಟ್. ಸೊ ಈಗ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಸಾಫ್ಟ್ವೇರ್ ಕಂಪ್ನಿನಲ್ಲಿರೋರು ಬಿಟ್ಬಿಟ್ಟು ಹೆಣ್ಮಕ್ಳು ಮತ್ತು ಎಲ್ಲರೂ ಏನಾಗುತ್ತೆ ಅಂದರೆ ಹೆಂಗಸರುಗಳಿಗೆ ಒಂಥರ ಮನೆ ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಮನೆ ಜವಾಬ್ದಾರಿಗಳು ನೋಡಿಕೊಂಡು ಎಲ್ಲ ಮಾಡಿಕೊಂಡು ಅವ್ರು ಹೊರಗಡೆ ಹೋಗಿ ದುಡಿಯೋಕ್ಕಾಗ್ತಾ ಇರಲ್ಲ. ಸ್ಪೆಷಲಿ ಕೂತ್ಕೊಂಡು ಇದನ್ನು ಯೋಚನೆ ಮಾಡ್ತಾ ಇದ್ದೆ. ಪುತ್ತೂರು ಊರಲ್ಲಿ ಏನಾದ್ರು ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರೆ ಹೆಣ್ಮಕ್ಳುಗಳಿಗೆ ಸಿಟಿ ಅಪ್ರೋಚ್ ಇರಬೇಕು, ಇಲ್ಲ ಬೆಂಗಳೂರು ಅಂತ ಊರುಗಳಲ್ಲಿ ಇರಬೇಕು. ಏನಾದ್ರು ಹೆಣ್ಮಕ್ಳುಗಳು ಬಿಸ್ನೆಸ್ ಮಾಡಬೇಕಾದ್ರೆ ಇಲ್ಲ ಓಡಾಡ್ತಾ ಇರಬೇಕು, ಅದೆಲ್ಲ ಇರಬೇಕು, ಎಲ್ಲ ಇರಬೇಕು. ಫೈನಾನ್ಷಿಯಲ್ ಮಾರ್ಕೆಟ್ ಸ್ಟಡಿ ಮಾಡೋದಕ್ಕೆ ನಿಮಗೆ ಓಡಾಡಬೇಕಾಗಿಲ್ಲ. ಒಂದು ಇಂಟರ್ನೆಟ್ ಬರೋ ಥರ ಮಾಡಿಕೊಂಡು ಒಂದು ಲ್ಯಾಪ್ಟಾಪ್ ಇದ್ದರೆ ಸಾಕು, ಅದರಲ್ಲಿ ಕೂತ್ಕೊಂಡು ನೀವು ಕಲ್ತ್ಕೋಬೋದು. ನಮ್ಮದು ಝೆರೋದಾದಲ್ಲಿ ಒಂದು ಸಿಟಿ ಅದರಲ್ಲಿ ನೀವು ಝೆರೋ ಯೂನಿವರ್ಸಿಟಿ ಲಾಕ್ಡೌನ್ ಬೆಂಗಳೂರು ತಗೊಂಡು ಸ್ವಲ್ಪ ಅಮೌಂಟಲ್ಲಿ ಇದು
ಆಪ್ಷನ್ಸ್ ಟ್ರೇಡಿಂಗ್ ಅದನ್ನು ನೀವು ಸ್ಟಾರ್ಟ್ ಮಾಡಿಕೊಂಡು ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು, ಅದರಲ್ಲಿ ಹೇಗೆ ನೀವು ದುಡ್ಡು ಮಾಡ್ಬೋದು ಅನ್ನೋದನ್ನು ತುಂಬ ಆರ್ಗನೈಸೇಷನ್ಸ್ ಇದೆ, ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಬರೋ ತನಕ ಟ್ರೇಡ್ ಮಾಡೋದು ಬರೋ ತನಕ ಅವ್ರುಗಳದನ್ನು ಟೀಚ್ ಮಾಡಿ ಅವ್ರಿಗೆ ನಿಮಗೆ ಹೇಳ್ಕೊಡ್ತಾರೆ ಅನಿಸುತ್ತೆ. ನಾನು ಪುತ್ತೂರಲ್ಲಿ ಈಗ ನಮ್ಮ ಇವ್ರುಗಳಿಗೆಲ್ಲರೂ ಬ್ಯೂಟಿಫುಲ್ ಲೇಡೀಸ್ಗೆ ಹೇಳ್ತಾ ಇದ್ದೀನಿ, ಸೊ ನೀವು ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. ಟ್ರೈನಿಂಗ್ ಕೊಡೋರನ್ನ ಇಲ್ಲಿ ಜನೂ ನೀವು ಟ್ರೇಡಿಂಗ್ ಲ್ಯಾಬ್ ಕಲೀರಿ. ಕಲಿತು ನೀವು ಅವಾಗ ನೋಡಿ ಭಾಳ ನಿಮಗೆ ನಮ್ಮ ಹಸ್ಬೆಂಡ್ ಯಾವಾಗಲೂ ಬ್ಯಾಂಕಲ್ಲಿದ್ದರು. ನಮ್ಮ ಹಸ್ಬೆಂಡ್ ಅವರು ಅನ್ಫಾರ್ಚುನೇಟ್ಲಿ ಅವ್ರ ಹಸ್ಬೆಂಡ್ ಆ್ಯಂಡ್ ಏನಂತ ಹೇಳಿದ್ರೆ ಅವ್ರಿಗೆ ಎಲ್ಲರಿಗೂ ಹೇಳೋರು, ನಮ್ಮ ಹಸ್ಬೆಂಡ್ ಅಣ್ಣನ ಮಗಳೊಬ್ಳು ಮಗು ಹುಟ್ಬಿಡ್ತು ಅಂತ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಅವಳಿಗೆ ಹೇಳಿ ಅವ್ರು ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ಯಾಕೆ ಅಲ್ಲಿ ಹೋಗಿ 30,000 40,000ಗೆ ನೀನು ಕೆಲ್ಸಕ್ಕೆ ಅಷ್ಟು ದೂರ ಹೋಗ್ತೀಯಾ, ಬೆಂಗಳೂರಿನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಕಷ್ಟ, ಮನೇಲೇ ಕೂತ್ಕೊಂಡು ಈ ಟ್ರೇಡಿಂಗ್ ಅಭ್ಯಾಸ ಮಾಡು ಅಂತ. ಇವತ್ತಿನ ದಿನ ಅವಳು ಏನು ಮಾಡ್ತಾಳೆ, 3 hours ಲಾಗಿನ್ ಆಗ್ತಾಳೆ, ಲಾಗಿನ್ ಆಗಿ ಎದ್ಬಿಡ್ತಾಳೆ, ಒಂದು 15-20 ಸಾವಿರ ಎವ್ರಿ ಡೇ ಶಿ ಈಸ್ ಅರ್ನಿಂಗ್. ಸೊ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟಲ್ಲಿ ಫಸ್ಟು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಫಾಲ್ಸ್ ಟ್ರೇಡಿಂಗ್ ಅಂತ ಮಾಡಿಕೊಂಡು, ಫಾಲ್ಸ್ ಟ್ರೇಡಿಂಗಲ್ಲಿ ನೀವು ದುಡ್ಡು ಹಾಕಿರಲ್ಲ, ಸುಮ್ಮನೆ ಫಾಲ್ಸ್ ಟ್ರೇಡಿಂಗ್ ಮಾಡಿಕೊಂಡು ನಿಮಗೆ ಚೂರು ಕಾನ್ಸಂಟ್ರೇಷನ್ ಇರಬೇಕು, ಒಂಥರ ಡೆಡಿಕೇಶನ್ ಇರಬೇಕು, ನಿಮ್ಗೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು. ನನಗನ್ಸುತ್ತೆ ಇಲ್ಲಿ ಎಲ್ಲ ನಂದು ಈಗ ಸೋಷಲ್ ವರ್ಕೇ ಅದು ಹಳ್ಳಿಗೆ ಇದನ್ನು ಮಕ್ಕಳು ಸ್ಟಾರ್ಟ್ ಮಾಡಿ ನನ್ನ ಮಕ್ಕಳ ಥರ ಇರ್ಬೋದು. ಒಂದು ಸ್ವಲ್ಪ ದುಡಿಯೋಕ್ಕಂತಲೂ ಕಷ್ಟ ಇಲ್ಲ. ಒಂದು 5 ಲಕ್ಷ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ತಿಂಗಳಿಗೆ 1-2 ಲಕ್ಷ ಅರ್ನ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದು 10,000ಇಂದ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ಇವತ್ತು ನಿಂತ್ಕೊಳ್ಳುವಾಗ ನಾನು ಹೇಳ್ತೀನಿ ಇಲ್ಲ ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ನಿಂತ್ಕೊಂಡು ಇಲ್ಲಿ ಕೂತಾಗ ಯೋಚನೆ ಮಾಡ್ತಾ ಇದ್ದೆ ಟ್ರೇಡಿಂಗ್ ಬಗ್ಗೆ ಹೇಳಬೇಕು, ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಕಲೀರಿ, ನೀವೆಲ್ಲರೂ ಫೈನಾನ್ಷಿಯಲ್ ಮಾರ್ಕೆಟ್ ಕಲೀರಿ ಅಂತ, ಸ್ಟಾಕ್ ಮಾರ್ಕೆಟ್ ಕಲೀರಿ ಅಂತ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ನೀವು ಇದರಲ್ಲಿ ಎಷ್ಟು ಜನ ಉಪಯೋಗಿಸ್ಕೊತಿರೋ ನಾನು ನೋಡ್ತೀನಿ, ಯಾಕೆಂದರೆ ನೀವು ಇಂಟ್ರೆಸ್ಟಿಂದ ಇದ್ದು ಪ್ರೆಸಿಡೆಂಟು ಲಲಿತಾ ಅವರೆಲ್ಲ ಎಷ್ಟು ಜನ ಕಲಿತೀರಾ ಅಂದರೆ ನಾನು ಖಂಡಿತ ಫ್ರೀಯಾಗಿ ಕ್ಲಾಸಸ್ ಮಾಡೋಕ್ಕೆ ಯಾರನ್ನಾದ್ರೂ ಒಬ್ರನ್ನ ಕಳಿಸ್ತೀನಿ, ಟ್ರೈನ್ಡ್ ಪರ್ಸನ್ನ, ನೀವೆಲ್ಲ ಕಲ್ತ್ಕೊಳ್ಳಿ. ಓಕೆ, ಎಲ್ಲ ಆಲ್ ದ ಬೆಸ್ಟ್. ಆಮೇಲೆ ನನ್ನ ವರ್ಕ್ಗಳ ಬಗ್ಗೆ ನನಗೇನೆ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ. ಒಬ್ಬ ಹೆಂಗಸು, ಒಂದು ಬ್ರಾಹ್ಮಣರ ಮನೆ ಹೆಂಗಸು, ಮನೆ ಒಳಗಡೆ ಹೊರಗಡೆ ಹೋಗೋಕ್ಕೂ ಧೈರ್ಯ ಇಲ್ಲದೆ, ಕಿಟಕಿ ಹೊರಗಡೆ ಕತ್ಲೆನಲ್ಲಿ ನೋಡೋಕ್ಕೂ ಧೈರ್ಯ ಇಲ್ಲದೆ ಇರೋಳು, ಇವತ್ತಿನ ದಿನ ನಾನು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡ್ತೀನಿ. ಆಮೇಲೆ ಇದುವರೆಗೂ 35 ಎಕರೆ ಎನ್ಕ್ರೋಚ್ ಲ್ಯಾಂಡ್ ಗೌರ್ಮೆಂಟ್ ಎನ್ಕ್ರೋಚ್ ಮಾಡಿರೋದು, ಎನ್ಕ್ರೋಚ್ ಲ್ಯಾಂಡ್ ಇರ್ತಲ್ಲ, ಲ್ಯಾಂಡ್ ಗ್ರ್ಯಾಬರ್ಸಿಂದ ಬಿಡಿಸಿ ಗೌರ್ಮೆಂಟ್ಗೆ, ವಿಲೇಜ್ ಪಂಚಾಯತ್ಗೆ ನಾನು ವಾಪಸ್ ಕೊಟ್ಟಿದ್ದೀನಿ. 35 acres ಈಗ ಟೋಟಲಿ ಇದುವರೆಗೂ ಮಾಡಿರೋದು. ನನಗೇನಾಗಿದೆ ಅಂತ ಹೇಳಿದ್ರೆ, ನಾನು ಅಲ್ಲಿ ಹೋಗಿ ನಾನು ಇದು ಬಿಡಿಸುವಾಗ ಅವ್ರುಗಳು ಫೆನ್ಸ್ ಎಲ್ಲ ಹಾಕ್ಕೊಂಬಿಟ್ಟಿರ್ತಾರೆ, ಇವ್ರುಗಳು ಬಿಲ್ಡರ್ಸ್ಗಳು, ಅವ್ರುಗಳು ಎಲ್ಲ ರಾಜ ಕಾಲುವೆಗಳು ಒತ್ತುವರಿ ಮಾಡ್ಕೊಂಬಿಟ್ಟಿರ್ತಾರೆ. ನಾವು ಬರುವಾಗ ಏರ್ಪೋರ್ಟಿಂದ ಲಲಿತಾ ಅವ್ರು ಹೇಳಿದ್ರು, ಸೌತ್ ಕೆನರಾದಲ್ಲೂ ಇವಾಗ ರಾಜ ಕಾಲುವೆಗಳನ್ನು ಒತ್ತಿದ್ದಾರೆ ಅಂತ ಕೇಳ್ಬಿಟ್ಟೆ. ರಾಜ ಕಾಲುವೆ ಅಂದರೆ ನಮ್ಮ ಅಧಪತ ಅದೇನು ಹೇಳ್ತಾರೆ, ಅಧೋಗತಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ರಾಜ ಕಾಲುವೆ ಒತ್ತುವರಿ ಎಲ್ಲ ತುಂಬ 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 ಇದು ಭೂಮಿಗೆ ನಾವು ಮಾಡ್ತಿರೋದು ಒಂದು ದೊಡ್ಡ ಅನ್ಯಾಯ. ಯಾಕೆಂದರೆ ಫ್ಲಡ್ ಆಗೋದಕ್ಕೆ ನಾವೇ ಅವಕಾಶ ಮಾಡಿಕೊಡ್ತೀವಿ. ಇದೇ ಥರ ನಡೀತಾ ಹೋದರೆ ಇನ್ನೊಂದು 30 ವರ್ಷದಲ್ಲಿ ಖಂಡಿತ ನಮಗೆ ನಾವು ಈ ಭೂಮಿನ ಉಳಿಸ್ಕೊಳಕ್ಕಾಗಲ್ಲ, ನಿಜವಾಗ್ಲೂ ಪ್ರಳಯ ಆಗೋಗುತ್ತೆ. ಯಾಕೆಂತ ಹೇಳಿದ್ರೆ ರಾಜ ಕಾಲುವೆಗಳು ನಮ್ಮ ಹಿಂದೂ ಭೂಮಿ ಆದಾಗೇನೆ ಅನಿಸುತ್ತೆ ಅದೊಂದು ಫ್ಲೋ ಇತ್ತು, ಅದು ಹೋಗಿ ಸಮುದ್ರಕ್ಕೆ ನದಿ ಇರುತ್ತೆ ಪಕ್ಕದಲ್ಲಿ, ಅದರಿಂದ ಸಮುದ್ರಕ್ಕೆ ಹೋಗಿ ಸೇರುತ್ತೆ, ಎಲ್ಲ ಮಾಡುತ್ತೆ ಅಂತ. ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ರಾಜ ಕಾಲುವೆಗಳನ್ನು ನಮ್ಮ ರಾಜಕಾರಣಿಗಳು ಒತ್ತುವರಿ ಮಾಡಿಕೊಂಡು ಅದಕ್ಕೆ ಅಲಾಟ್ ಮಾಡಿ ಆ ರಾಜ ಕಾಲುವೆಗಳ ಮೇಲೆ ಬಿಲ್ಡಿಂಗ್ಸ್ಗಳನ್ನು ಬರೋ ಥರ ಮಾಡಿಬಿಟ್ಟು, ಸೊ ಎಷ್ಟು ಅಧ್ವಾನ ಆಗಿದೆ. ಲೋ ಲೈನ್ ಏರಿಯಾಗೆಲ್ಲ ಜೋರಾಗಿ ಮಳೆ ಬಂತು ಅಂದರೆ ಫುಲ್ ಇದು ಹೋಗಿ ಅಲ್ಲಿ ಒದ್ದಾಟ, ವಯಸ್ಸಾದವ್ರು ಇರ್ತಾರೆ, ಮಕ್ಳುಗಳಿರ್ತಾರೆ, ಮಧ್ಯರಾತ್ರಿನಲ್ಲಿ ಮನೆ ಒಳಗಡೆ ನೀರು ನುಗ್ಗಿಬಿಟ್ರೆ ಎಷ್ಟು ಕಷ್ಟದ ಪರಿಸ್ಥಿತಿ. ಆ ಥರ ಆಗಬಾರ್ದು, ಎಲ್ಲೂ ಆಗಬಾರ್ದು. ಇವಾಗ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ
ಬೆಂಗಳೂರು ಒಳಗಡೆ ಅಷ್ಟೊಂದು ಟಚ್ ಮಾಡ್ತಾ ಇಲ್ಲ. ಬಟ್ ನಂದೆಲ್ಲ ಅಪ್ರೋಚು ಟುವರ್ಡ್ಸ್ ವಿಲೇಜಸ್ಸಲ್ಲಿ ಇನ್ನೂ ಅಷ್ಟೊಂದು ಧೈರ್ಯ ಇಲ್ಲ ಜನಗಳಿಗೆ. ನಾನೀಗ ತಡೆಗೋಡೆ ಅದೆಲ್ಲ ಕಲಾ ಮಾಧ್ಯಮದಲ್ಲಿ ಭಾಳ ಕವರ್ ಮಾಡಿದ್ದಾರೆ. ರಿಚ್ ಮ್ಯಾನ್ ಕಟ್ಬಿಟ್ಟಿದ್ದ ಒಂದು 10 ಹಳ್ಳಿಗೆ ನೀರು ಸಪ್ಲೈ ಮಾಡೋ ಕೆರೆಗೆ ನೀರು ಬರ್ತಿರುತ್ತೆ. ನಾ JCB ತೊಗೊಂಡೋಗಿ ನನ್ನ ತಡೆಗೋಡೆನ ಒಡೆದು ಹಾಕ್ತೆ. ಬಟ್ ಯಾರೊಬ್ಬರು ಬಂದು ನನಗೆ ಇದುವರೆಗೂ ಒಂದು ಥ್ರೆಟನಿಂಗ್ ಕಾಲ್ ಮಾಡಿಲ್ಲ. ಈ ಅಪ್ರೋಚ್ ಲ್ಯಾಂಡ್ಗೆ ನಮ್ಮ ಹಸ್ಬೆಂಡ್ ಗ್ಯಾರಂಟಿ ಒಂದು 5 ವರ್ಷ ಆಯಿತು ಅದು ಸೋಮನ ಹೇಳಿದ್ದೀನಿ. ಬಟ್ ಇದುವರೆಗೂ ಯಾರೂ ತಲೆ ಹೊಡಿಲಿಲ್ಲ ನನಗೆ. ಬಟ್ ತಲೆ ಹೊಡೆಯೋದು ಹಾಗಿರಲಿ, ಒಂದು ಕಾಲ್ ಮಾಡಿಲ್ಲ ನನಗೆ ನೀವು ಈ ಥರ ಮಾಡಿದ್ದೀರಾ ಹಾಗೆ ಅಂತ. ಅದಕ್ಕೆ ಅನ್ಯಾಯ ಮಾಡೋರಿಗೆ ಧೈರ್ಯ ಇರಲ್ಲ. ಸೊ ಹೆಂಗಸರುಗಳು ಅಂತ ಹೇಳ್ತಾರೆ, ಹೆಂಗಸರುಗಳು ಕೀಳರಿಮೆ ಮಾಡ್ಕೋಬಾರ್ದು ನಾವು ಹೆಂಗಸರು ಅಂತ. ವಿ ಕ್ಯಾನ್ ಡೂ ಎನಿಥಿಂಗ್, ವಾಟ್ ಎವರ್ ವಿ ವಿಶ್ ವಿ ಕ್ಯಾನ್ ಡೂ. ನಂದೆಲ್ಲ ಹಿಸ್ಟ್ರಿ ಹೇಳ್ತಾ ಹೋದರೆ ತುಂಬ ಹೊತ್ತು ತೊಗೊಂಡ್ಬಿಡುತ್ತೆ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇತ್ತು ಫ್ಲವರ್ ಡೆಕೋರೇಷನ್ ಮಾಡೋದು. ಆ ಫ್ಲವರ್ ಡೆಕೋರೇಷನ್ ಮಾಡೋ ಟೈಮಲ್ಲಿ ನಾನು ಫಸ್ಟ್ ನನ್ನ ಪ್ರಾಜೆಕ್ಟ್ ವಿಪ್ರೋ ಆದಮೇಲೆ ಇನ್ಫೋಸಿಸ್, HP, ಆಮೇಲೆ ಇದು ವೆಡ್ಡಿಂಗ್ ಪ್ಲಾನಿಂಗ್ ಮಾಡ್ತಾ ಇದ್ದೆ. ಆಮೇಲೆ landscape. I have done the maximum ವಾಲ್ಯೂಮ್ ಲ್ಯಾಂಡ್ಸ್ಕೇಪಿಂಗ್ ಇನ್ ಇಂಡಿಯಾ. ಸೊ ಆ ಟೈಮಲ್ಲೇ ನನ್ನ ಮಕ್ಳುಗಳು ಬಿಲಿಯನಿಯರ್ಸ್ ಆಗೋದ್ರು. ನನ್ನ ಮಕ್ಳುಗಳ ಯಂಗೆಸ್ಟ್ ಬಿಲಿಯನಿಯರ್ಸ್ ಆಫ್ ಇಂಡಿಯಾ ನಾವು ಬಿಲಿಯನಿಯರ್ಸ್ ಆದರು. ಆಮೇಲೆ ನನಗೆ ಕಮರ್ಷಿಯಲಾಗಿ ಏನು ಮಾಡಬಾರ್ದು ಅಂತ ಪ್ರೆಷರ್ ಬಂತು. ಸೊ ಐ ಟರ್ನ್ ಟುವರ್ಡ್ಸ್ ದಿಸ್ ಒನ್ ಫಿಲಾಂಥ್ರಫಿಕ್ ವರ್ಕ್. ಸ್ಕೂಲ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಒಂದು 3 ಸ್ಕೂಲು. ರೂರಲ್ ಎಜುಕೇಷನ್ ಈಸ್ ವೆರಿ ಪ್ಯಾಥೆಟಿಕ್. ನಂಗೆ ಅನಿಸುತ್ತೆ ನಮ್ಮ ಇನ್ನರ್ ವೀಲ್ ಕ್ಲಬ್ನವರು, ನಮ್ಮ ರೋಟರಿ ಕ್ಲಬ್ನವರು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಏನೇ ಮಾಡಿದ್ರು ಹಾನೆಸ್ಟಾಗಿ ಮಾಡಿ ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ತುಂಬ ದುಃಖ ರೋಟರಿ ಮಾಡ್ತಾ ಇರೋದು, ನಮ್ಮ ಬೆಂಗಳೂರಲ್ಲಿ ಇನ್ನರ್ ವೀಲ್ ಕ್ಲಬ್ನವ್ರು ಮಾಡ್ತಾ ಇರೋದು. ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಇನ್ನರ್ ವೀಲ್ ಕ್ಲಬ್ ಅಂದರೆ ಸೀರೆ ಬಂದು ಚಿಟ್ ಚಾಟ್ ಮಾಡಿಕೊಂಡು ಸೇರಿಕೊಂಡು ಹೋಗೋದು ಅಂತ. ರೋಟ್ರಿ ಕ್ಲಬ್ನವರು ವಾರಕ್ಕೊಂದ್ಸತಿ ಬರ್ತಾರೆ, ಜಾಯ್ನ್ ಆಗ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಬೇಸಿಕ್ಕಾಗಿ ಎನ್ವೈರ್ನ್ಮೆಂಟ್ ಬಗ್ಗೆ ಕಾಳಜಿನೇ ಇರಲ್ಲ. ಇದು ಯಾಕೆ ಅಂತ ಹೇಳಿದ್ರೆ, ಹೀಗಾಗಿ ನಮಗೀಗ ಎಲ್ಲ ಇವಾಗ ಆ ಕ್ಲಬ್ಬು ಈ ಕ್ಲಬ್ಬು ಇವರು ಎಲ್ಲ ಪ್ಲ್ಯಾಂಟೇಷನ್ ಮಾಡ್ತಾರೆ. ವಾಟ್ ಈಸ್ ದ ಯೂಸ್? Only by planting we are not going to achieve anything. We have to maintain saplings whenever we do plantation. No, we have to take oath like that. No, 3 years we are going to take care of it. That is, while planting one, we have to take oath that is like my baby. Today I'm very happy that instead of distributing that plastic, this one shawls and plastic malas, that this ladies did fantastic job. ತುಳಸಿ ಗಿಡಕ್ಕೆ ನೀರು ಹಾಕ್ಸಿದ್ರು, ಆಮೇಲೆ ಇದನ್ನು ತೆನೆನ ಮಾಡಿಸಿದ್ರು, ಆಮೇಲೆ ಎಲ್ಲರಿಗೂ ಕಾಟನ್ ಇದನ್ನು ಶಲ್ಯ ಹೊತ್ತಿಸಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿತ್ತು. ನಮ್ಮ ಇದರಲ್ಲಿ ಬೆಂಗಳೂರಿನಲ್ಲಿ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಇದನ್ನು ದಟ್ಸ್ ಪೇಂಟಿಂಗ್ ಥಿಂಗ್. ನಮ್ಮನೇಲಿ ಒಂದು 250 ಪ್ಲಾಸ್ಟಿಕ್ ಶಾಲ್ಸ್ ಇರ್ಬೋದು. ನಾನು ಆ ಶಾಲ್ಸನ್ನೆಲ್ಲ ನಾನು ಏನು ಮಾಡಲಿ, ಯಾರಿಗಾರು ಹೊದ್ಗೊಳ್ತಾನೂ ಕೊಡೋಕ್ಕಾಗಲ್ಲ. ಯಾಕೆ ಹೇಳಿದ್ರೆ ಬಾಡಿ ಆ್ಯಂಡ್ ಪ್ಲಾಸ್ಟಿಕ್ ಮಣಿಗಳದ್ದು ಸರಗಳಾಗ್ತಾರೆ. ದಟ್ ಈಸ್ ಸೋ ಬ್ಯಾಡ್. ಬರ್ತಿದ್ದಾಗೆ ಅವ್ರು ಮಲ್ಲಿಗೆ ಹೂ ಕೊಟ್ಟರು. ದಟ್ ಐ ವಾಸ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. ನಮ್ಮ ಬೆಂಗಳೂರು ಜನಗಳಿಗಿಂತ ಜನಗಳೇ ಬೆಟರ್ ಅಂತ ಅನ್ನಿಸ್ತು ನಿಜವಾಗ್ಲೂ. ಇದಕ್ಕೆ ಇಷ್ಟು ಅವ್ರಿಗೆ ಆ್ಯಕ್ಚುಲಿ ಇವತ್ತು ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ದಿಸ್ ಒನ್ ಫಾರ್ ಮೀ ಅಂತ. ಆಮೇಲೆ ನಾನು ಅವ್ರ ಪೊಸಿಷನ್ ಇಮ್ಯಾಜಿನ್ ಮಾಡಿಕೊಂಡೆ. ಆಮೇಲೆ ಅವ್ರಿಗೆ I am not able to go attend to your program. ಅವ್ರು ಬೇಜಾರು
ಪರವಾಗಿಲ್ಲ, ಲಲಿತಾ ಅವರು ಖುಷಿಯಾಗಿದ್ದಾರೆ, ನೀವೇ ಐ ಆಮ್ ಸೋ ಹ್ಯಾಪಿ. ಆಮೇಲೆ ಇದನ್ನೆಲ್ಲ ನಿಮ್ಮನ್ನೆಲ್ಲ ಮೀಟ್ ಮಾಡೋದು ಇಟ್ ವಾಸ್ ಇನ್ ಅ ಡೆಸ್ಟಿನಿ ಅನಿಸುತ್ತೆ. ಸೊ ನೀವೀಗ ನಾನೇನು ಕೇಳ್ಕೊತೀನಿ ನಿಮ್ಮಲ್ಲಿ ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ಯಾವುದೇ ಪ್ರಾಜೆಕ್ಟ್ ಲಾಂಚ್ ಮಾಡ್ತಿರೋ ನಿಮಗೆ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇದ್ದರೆ ಲೈಕ್ that, no, whatever, like this one, you gather rural women and give them lecture, like give them like that, no, nutrition ಬಗ್ಗೆ you can give, ಅವ್ರಗಳದ್ದು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾಡ್ಬೋದು. ಆಮೇಲೆ ಮಕ್ಕಳನ್ನ ಹೊಡಿತಾ ಇರ್ತಾರೆ ಸುಮ್ಮನೆ, ಹೊಡಿಬಾರ್ದು ಅನ್ನೋದು ಹೇಳ್ಕೊಡ್ಬೇಕು. ನನ್ನ ಮಕ್ಳುಗಳು ಓದೋದ್ರಲ್ಲಿ ಏನೇನೂ ಇರಲಿಲ್ಲ, ಎಲ್ಲರಿಗೂ ಆ ಕತೆ ಗೊತ್ತಿದೆ ಅನ್ಕೋತೀನಿ. ಲೈಕ್ ಓದೋದ್ರಲ್ಲಿ ಅವ್ರು ದೇವರ್ ವೆರಿ ಬ್ಯಾಡ್ ಆ್ಯಕ್ಚುಲಿ, ಅವ್ರಿಗೆ ಇಷ್ಟನೇ ಬಟ್ ನಾನು ಒಂದು ದಿನ ಅವ್ರಿಗೆ ಗೊತ್ತಿಲ್ಲ, ಒಂದು ದಿನ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ, ಒಂದು ದಿನ ಬೈದಿಲ್ಲ ನಾನು ಅವ್ರಿಗೆ. ಆ ಥರ ನಾನು ಯೋಚನೆ ಮಾಡ್ತಾಯಿದ್ದೆ, ಇವ್ರಿಗೆ ಓದೋದ್ರಲ್ಲಿ ಇಲ್ಲ ಟ್ಯಾಲೆಂಟ್ ಅಂದರೆ ಬೇರೆ ಯಾವುದ್ರಲ್ಲಾದರೂ ಇರ್ಬೋದು ಅಂತ ನಾನು ಅವ್ರನ್ನ ಎಲ್ಲ ಕ್ಲಾಸ್ಗಳಿಗೂ ಕಳಿಸ್ತಾ ಇದ್ದೆ. ಪೇಂಟಿಂಗ್ ಕ್ಲಾಸು, ಸ್ವಿಮ್ಮಿಂಗ್ ಕ್ಲಾಸು ಎಲ್ಲ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಪೇಂಟಿಂಗ್ ಅಂತಿದ್ದಾಗೆ ಇಂಟರ್ನ್ಯಾಷನಲ್ ಪೇಂಟರ್ ಆಗ್ತಾನೆ, ಸ್ವಿಮ್ಮಿಂಗ್ ಅಂತಿದ್ದಾಗೆ ನನ್ನ ಮಗ ದೊಡ್ಡ ಇದಾಗ್ತಾನೆ ಅಂತ. ಕಡೆಗೆ ಚೆಸ್ಸಲ್ಲಿ ಆ್ಯಕ್ಚುಲಿ ಚೆಸ್ಸು 3 ವರ್ಷಕ್ಕೆ ಚೆಸ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೀವು ಆರಾಮಾಗಿ ಚೆಸ್ ಸ್ಟಾರ್ಟ್ ಮಾಡ್ಬೋದು ಪುತ್ತೂರಲ್ಲಿ. ಹಾಗಿದ್ರು ಪುತ್ತೂರನೇ ಆದ ಸೌಮ್ಯ ಅಂತ ಇದ್ದಾರೆ ಒಬ್ಬರು, ಅವರು ಈಗ ತಾನೇ ಇಂಟರ್ನ್ಯಾಷನಲ್ ಚೆಸ್ ಇವೆಂಟ್ ಮಾಡಿದ್ರು, ಅದಕ್ಕೆ ನಾನು ತುಂಬ ಸಪೋರ್ಟ್ ಮಾಡಿದೆ. ಆ ಇಂಟರ್ನ್ಯಾಷನಲ್ ಚೆಸ್ ಇವೆಂಟಲ್ಲಿ ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿದ್ರು. 37 ಜನ ಗ್ರ್ಯಾಂಡ್ ಮಾಸ್ಟರ್ಸ್ನ ಥ್ರೂ ಔಟ್ ವರ್ಲ್ಡ್ ಕರೆಸಿದ್ಲು. ಭಾಳ ಛಾತಿಯುತವಾದ ಹೆಂಗಸು ಅಲ್ಲಿ ಮಾಡಿದ್ರು. ನೀವಿವಾಗ ಇಲ್ಲೊಂದು ನಾವು ಇಂಟರ್ನ್ಯಾಷನಲ್ ಚೆಸ್ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ಬೋದು ಪುತ್ತೂರಲ್ವೇ. ನಿಮ್ಮ ಇನ್ನರ್ ವೀಲ್ ಕ್ಲಬ್ಬಿಂದನೇ ಮಾಡಿ, ಸ್ಕೂಲ್ಸಲ್ಲೆಲ್ಲ ಚೆಸ್ ಇಂಟ್ರೊಡ್ಯೂಸ್ ಮಾಡೋಣ. ಆಮೇಲೆ ರೂರಲ್ ಸ್ಕೂಲ್ಸ್ನ ನೀವುಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದೊಂದು ರೂರಲ್ ಸ್ಕೂಲ್ಸ್ಗೂ ಹೋಗಿ 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 ನೀವುಗಳು ಅಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ, ಟೀಚರ್ ಕ್ವಾಲಿಟಿ ಏನಿದೆ ಅಂತ ಚೆಕ್ ಮಾಡಿದ್ರೆ, ಇದೆಲ್ಲ ಏನಾಗುತ್ತೆ ಗೊತ್ತಾ, ದುಡ್ಡು ಖರ್ಚು ಮಾಡದೆ ಮಾಡೋವಂಥ ಸೋಷಿಯಲ್ ಕಾಸ್. ಯಾಕೆಂದರೆ ನೀವೇನೋ ಬಸ್ ಸ್ಟ್ಯಾಂಡ್ ಕಟ್ತೀನಿ ಅಂತ ಹೋದರೆ ಅದಕ್ಕೆ ಇಟ್ ನೀಡ್ಸ್ ಮನಿ. ಸೊ ಇದಕ್ಕೆ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಮನಿ. ಲೈಕ್ ನೀವು ಒಂದು ಹೋಗಿ ಟೀಚರ್ ಸೊ ಅಂತ ಹೋದರೆ ತನಕ ಆಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಸತಿ ಯಾವಾಗಲಾದ್ರು ಇದೇ ಥರ ಅಕೇಶನಲ್ಲಿ ತಿರ್ಗಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. Occasion to a close, it's my privilege to extend a heartfelt vote of thanks on behalf of the Inner Wheel Club Puttur. Celebrating 50 glorious years of service is no small feat, and today's event has been a testament to the dedication, unity and resilience of our members, past and present. Our deepest gratitude goes to our beloved District Chairman, Mrs. Vaishali Kudua. Your encouragement fuels our passion to continue our journey and service. We would like to extend a heartfelt thank you to our esteemed chief guest, Mrs. Revathi Kamath, for gracing this golden occasion. With their presence and inspiring words, your perspectives have truly enriched our understanding. Special thanks to our member, Mrs. Lalita Bhatt, for taking all the initiative and efforts to contact the chief guest and make her attend our Golden Jubilee function and make a memorable one. And also I thank Mrs. Meena Kolataya and also our members, Mrs. Raji Balram and Mrs. Lovely Suraj, for supporting to escort our chief guest. Big thanks to all the past presidents who have led this club with vision and determination. Your legacy is what we celebrate today. The launch of Memory Book made all the more special by the meticulous planning and dedication of our organizing team led by Mrs. Vijayalakshmi Shanai. Thank you, ma'am.
ಆರಂಭದಿಂದ ಕೊನೆವರೆಗೆ ಈ 50 ವರ್ಷ ಸಾಗಿ ಬಂದಿರೋದನ್ನ ಒಂದು ಬಾರಿ ಮೆಲುಕು ಹಾಕಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇವತ್ತು ವಿದೂಷಿ ಜ್ಞಾನ ಐತಾಳ್ ಇವರ ಮೂಲಕವಾಗಿ ಒಂದು 8 ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ನಮ್ಮ ವೇದಿಕೆಯಲ್ಲಿ ಬರಲಿಕ್ಕಿದೆ. ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬರುವಂಥ ಸಂದರ್ಭದಲ್ಲಿ ನಮ್ಮ ಮಾತುಗಳೆಲ್ಲ ಕಡಿಮೆ ಇರ್ತದೆ. ಏನು ಡ್ಯಾನ್ಸ್ ಅನ್ನು ನೋಡಬೇಕು ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಅದನ್ನೇ ಜಾಸ್ತಿ ತೋರಿಸಿವಿ. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಅವರ ಡ್ರೆಸ್ ಎಲ್ಲ ಚೇಂಜಸ್ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಗೇಮ್ಸ್ಗಳೆಲ್ಲ ನಿಮಗೋಸ್ಕರ ಇರುತ್ತೆ. ಆ ಟೈಮಲ್ಲಿ ಕೂಡ ತಯಾರಾಗಿರ್ಬೇಕು ಅಂತ ಹೇಳಿಕೊಳ್ತಾ, ನನ್ನ ಹೆಸರು ವಿಜಯ ವಿಖ್ಯಾತ ಅಂತ. ಸೊ ಇವತ್ತಿನ ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ವೇದಿಕೆ ಮೇಲೆ ನೋಡ್ಕೊಂಡು ಬರೋಣ. ಸೊ ನಮ್ಮೆಲ್ಲ ಜೋರಾದ ಕೈ ಚಪ್ಪಾಳೆ ಇದ್ರೆ ನಮ್ಮ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಅವಾಗಲೇ ನಮ್ಮ ಮೇಡಮ್ MC ಮಾಡ್ತಿರ್ಬೇಕಿದ್ರೆ ಹೇಳ್ತಾ ಇದ್ರು, ಓಕೆ ಕನಕ ಸಂಭ್ರಮ ಅಂತ, 50ರ ಸಂಭ್ರಮ ಕನಕ ಸಂಭ್ರಮ. ಸೊ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಎಲ್ಲರಿಗೂ ಕೂಡ ಆಧಾರದ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ, ಮೊದಲಿಗೆ ಮಹಾಗಣಪತಿ ಡ್ಯಾನ್ಸ್ ಸೆಮಿ ಕ್ಲಾಸಿಕಲ್ ಸ್ಟೈಲ್ನ ಮೂಲಕ ನಾವು ನೋಡ್ಕೊಂಡು ಬರುವ. ಅದಾದ ಬಳಿಕ ಕೆಲವೊಂದು ನೃತ್ಯಗಳು ನಮಗೋಸ್ಕರ ತಯಾರಿವೆ. ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ವೆಲ್ಕಮ್ನೊಂದಿಗೆ ಮೊದಲಿಗೆ ಮಹಾಗಣಪತಿ ಡ್ಯಾನ್ಸ್ ನಮ್ಮ ಮುಂದೆ. ಗಣಪತಿ ಗುಂಭವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. Sa
ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿರ್ತಕ್ಕಂಥ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೀರಿ. ಕನಕ ಸಂಭ್ರಮ 50ರ ಸಂಭ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಿಳಾ ಮಣಿಯರಿಗೆ ಪ್ರೀತಿಯ ಸ್ವಾಗತ. ಹಾಗೆಯೇ ಮಹಿಳಾ ಮಣಿಯರನ್ನು ನಾವು ಬೆಂಬಲಿಸ್ತೀವಿ, ನಾವು ಚಪ್ಪಾಳೆ ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಅವ್ರ ಜೊತೆಗೆ ನಾವೇ ದೊಡ್ಡ ಸಪೋರ್ಟರ್ಗಳಂತ ಹೇಳಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತದೊಂದಿಗೆ ಯಾರ ಕೈಯಲ್ಲಿ ಜಾಸ್ತಿ ನಿಂಬೆ ಹಣ್ಣಿದೆ? ಅಶ್ವಿನ್ ಮೇಡಮ್, ನಿಮ್ಮ ಕೈಲಿ ಒಂದು ನೀವು ಕಲೆಕ್ಟೇ ಮಾಡಿಲ್ವಾ? ಬೇರೆಯವ್ರಿಗೆ ಕೊಟ್ರಾ ಅಂತ? ಯಾರ ಕೈಯಲ್ಲಿದೆ? ಓಕೆ, ನೀವು 5 ಜನ ಬರಬೇಕು. ಓಕೆ, ಅಲ್ಲಿ ಇಲ್ಲಾದ್ರೆ ಬೇಡ ಸರ್ ಬರೋದವರು, ಅವ್ರ ಕೈಯಲ್ಲಿ. ಓಕೆ, ಬನ್ನಿ. ಇಲ್ಲೂ ಕೂಡ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಸ್, ಯಾರ ಕೈಯಲ್ಲಿ ಜಾಸ್ತಿ ನಿಂಬೆ ಹಣ್ಣಿದೆ ಅವರಿಗೆ ಒಂದು ಪ್ರೈಸ್ ಇದೆ. ಮೇಡಮ್, ನಿಮ್ಮ ಕೈಯಲ್ಲಿ ಎಷ್ಟಿದೆ? 3, 7, ಅವರು 8 ಇದೆ. ಅವ್ರ ಜೊತೆ ಇದೆ. ಓಕೆ, 3, 4, 5, 7, 8 ನಿಂಬೆ ಹಣ್ಣನ್ನ ಕಲೆಕ್ಟ್ ಮಾಡಿರುವಂತ ನಿಮ್ಮ ಹೆಸರು? ಕವಿತಾ ಅವರು. ಹಾಗೇನೆ ಪಾರ್ಟಿಸಿಪೇಟ್ ಮಾಡಿರುವಂತ 5 ಜನ ಕೂಡ ಧನ್ಯವಾದ. ಕವಿತಾ ಅವರಿಗೆ ಜೋರದ ಚಪ್ಪಾಳೆ. ಹಾಗೇನೆ ರಾಜೇಶ್ವರಿ ಮೇಡಮ್ ವೇದಿಕೆಗೆ ಬನ್ನಿ. ಅವರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ರೆಡಿ ಇದೆ ಇಲ್ಲಿ, ಸೊ ಅದನ್ನು ಇವಾಗಲೇ ಕೊಟ್ಬಿಡೋಣ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಿಕೊಳ್ತಾ, ಸೊ ಮಾರಿ ಬಿಸ್ಕೆಟ್ ಅನ್ನ ಯಾರೆಲ್ಲ ತಿಂದಿದ್ದೀರಿ ಅಂತ? ಮಾರಿ ಬಿಸ್ಕೆಟ್ ಯಾರೆಲ್ಲ ತಿಂದಿದ್ದೀರಿ? ಒಂದ್ಸಲ ಕೈ ಎತ್ತಿ ಬಿಡಿ. ಮಾರಿ ಬಿಸ್ಕೆಟ್. ಸೊ ನಾವೆಲ್ಲ ತಿಂದಿದ್ದೀವಿ. ಮಾರಿ ಬಿಸ್ಕೆಟ್ ತಿನ್ನದಿರ್ತಕ್ಕಂಥವ್ರು ಯಾರು ಇಲ್ಲ. ಆ ಮಾರಿ ಬಿಸ್ಕೆಟ್ ಅಲ್ಲಿ ಎಷ್ಟು ಹೋಲ್ಗಳಿದೆ ಅಂತ ಒಂದು ಕ್ವಶನ್ ಅಷ್ಟೇ. ಎಷ್ಟು? ಸೊ ಪ್ರೈಸ್. ಓಕೆ, ಬನ್ನಿ ಕವಿತಾ ಅವರಿಗೆ ಒಂದು ಜೋರ ಚಪ್ಪಾಳೆ ಬರಲಿ. ಕವಿತಾ ಧನ್ಯವಾದ. ಬಹಳ ಚೆನ್ನಾಗಿ ಎಲ್ಲ ನಿಂಬೆ ಹಣ್ಣನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ. ಎಷ್ಟು ಕೆಳಗಿದೆ ಅಂತ ಗೊತ್ತಿಲ್ಲ. ಸೊ ನಿಮಗೆಲ್ಲ ಥ್ಯಾಂಕ್ ಯು, ಪಾರ್ಟಿಸಿಪೇಟ್ ಮಾಡಿರೋರಿಗೆ. ಆಗಿರುವಂತ ಆನ್ಸರ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ರಾಜೇಶ್ವರಿ ಮೇಡಮ್. ನೀವು ಕೌಂಟ್ ಮಾಡಿದಿರಲ್ಲ, ಅದರಲ್ಲಿ ಎಷ್ಟಿದೆ ಅಂತ ನೀವು ಕೌಂಟ್ ಮಾಡಿದ್ದೀರಲ್ಲ, ಇಲ್ವಾ? ಎಷ್ಟು? ಓಕೆ, ಇದು ಓಕೆ, ನೀವು ಹೇಳಿರೋದು ಒಂದು ಅರ್ಥಕ್ಕೆ ಸರಿ. ಓಕೆ, ಎಷ್ಟು? 12. ಓಕೆ, 22. ಓಕೆ, ಬೇರೆ ಬೇರೆ ವೆರೈಟಿ ಆಗಿರುವಂಥ ನಂಬರ್ಸ್ಗಳು ಬರ್ತಾ ಇದೆ. ಆದರೆ ನಾವು ಹೇಳಿರುವಂಥ ನಂಬರ್ಗಳು ಬೇಕು, ಯಾಕಂದರೆ ಅವರು ಕೌಂಟ್ ಮಾಡಿ ಒಂದು ಬರೆದಿದ್ದಾರೆ. ಅದೇ ಕರೆಕ್ಟ್ ಆಗಿರೋ ಬಿಸ್ಕೆಟ್, ಮಾರಿ ಬಿಸ್ಕೆಟ್. ಸೊ ಅವ್ರಿಗೆ ಓಕೆ, ಎಷ್ಟಾಗಿರ್ಬೋದು? ಓಕೆ, ಹೇಳಿ. 19, 23, 17. ಓಕೆ, ಇನ್ನು 21. ಮೇಡಮ್ ಎಷ್ಟು? 3, 18, 16, 22. ಓಕೆ, ಬೇರೆ ಬೇಕಾಗಿರೋ ಆನ್ಸರೇ ಬರಲಿಲ್ಲ. ಬಿಸ್ಕೆಟ್ ತರಬೇಕಷ್ಟೇ ಅಂತ ಗೂಗಲ್ಡ್ ಇಲ್ಲ. 10 ಅಲ್ಲ. ಸೊ ನೋಡಲ್ಲ, ಆಗಿ ಯಾರು ಕರೆಕ್ಟ್ ಆಗಿರುವಂತ ಆನ್ಸರ್, ನೀವೆಲ್ಲ ಹೇಳಿರುವ ಆನ್ಸರ್ಗಳು ಕರೆಕ್ಟ್ ಇರ್ಬೋದು, ಆದ್ರೆ ನಾವು ಇಲ್ಲಿ ಏನ್ ರೆಡಿ ಮಾಡಿದೀವಿ ಆನ್ಸರ್ ಬಂದಾಗ ಪ್ರೈಸ್ ಕೊಡ್ತೀವಿ. ನೀವು ಹುಡುಕಿರುವಾಗ 20 ನೋಡಿ 16 to 32 ಅಂತ ಬಂತು. ಸೊ ನೋಡೋಣ, ನಂಬರ್ ಮಾತ್ರ ಬರಲೇ ಇಲ್ಲ. ಆ ನಂಬರ್ ಯಾವುದು ಅಂತ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬರುವ. ಹೇಳ್ತೀರಾ ಲಾಸ್ಟ್? ಮೇಡಮ್ ಎಷ್ಟು? ನೋ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇವಾಗ. ಅದಕ್ಕಿಂತ ಮೊದಲು ನೀವು ಬಿಸ್ಕೆಟ್ ಅನ್ನ ಎಷ್ಟು ಹೋಲ್ಗಳು ಮಾರಿ ಚೆಕ್ ಮಾಡ್ಕೊಂಡು ಬನ್ನಿ. ಮೇಡಮ್, ನೀವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇನ್ನರ್ ವೀಲ್ಗೆ 50ನೇ ವರ್ಷ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಮೆರುಗು, ಎಲ್ಲ ಆಗಿರುವಂತ ಬೆಳಕಿದ್ರು ಕೂಡ ಇನ್ನಷ್ಟು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಅವರ ಕೂಡ ಸ್ಮೈಲ್ ಕೊಡ್ತಾನೆ ಇರ್ತಾರೆ. ಹಾಗಾಗಿ ರಾಜೇಶ್ವರಿ ಮೇಡಮ್ ಅವರಿಗೆ ಒಂದು ಜೋರದ ಕೈ ಚಪ್ಪಾಳೆ ಕೊಡಬೇಕು. ನಿಮ್ಮ ಸ್ಮೈಲ್ ತುಂಬಾನೇ ಬ್ರೈಟ್ ಆಗಿ ಎಲ್ಲರನ್ನು ಉಳಿಸ್ಕೊಳ್ತಾ ಇದೆ. ಸೊ ಆ ನಗು ಎಲ್ರಿಗೂ ಬರಲಿ, ಎಲ್ಲರ ಮುಖದಲ್ಲಿ ಸದಾಕಾಲ ಇರಲಿ ಅಂತ ಹೇಳಿಕೊಳ್ತಾ, ಈಗ ನಮಾಮಿ ಡ್ಯಾನ್ಸ್ ಅನ್ನೋ ಪರ್ಫಾರ್ಮೆನ್ಸ್ ಇವಾಗ ವೇದಿಕೆಯಲ್ಲಿದೆ. ಮಾತು ಕಡಿಮೆ ಮಾಡೋಣ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜಾಸ್ತಿ ನೋಡುವ. ಬಂದಿರುವಂತಹ ಹಿರಿಯರು, ಕಿರಿಯರು, ಮಕ್ಕಳು ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಮತ್ತೊಮ್ಮೆ ನಮಾಮಿ ಡ್ಯಾನ್ಸ್ ನಮ್ಮ ಮುಂದೆ. ಒಂದು ಜೋರ ಚಪ್ಪಾಳೆ, ಕ್ಲಾಪ್ಸ್ ಒಂದ್ಸರಿ ಚಪ್ಪಾಳೆಯೊಂದಿಗೆ ವೆಲ್ಕಮ್. ನಟರಾಜ
ಯಾರಾದರೂ ಕರೆಕ್ಟ್ ಆಗಿರುವಂಥ ಆನ್ಸರ್ ಗೊತ್ತಾ? ಮಾರಿ ಬಿಸ್ಕೆಟಲ್ಲಿ ಎಷ್ಟು ಹೋಲ್ಸ್ಗಳು? ಎಸ್ 50 ಹೋಲ್ಸ್ಗಳು ಇರ್ಬೋದು ಅಂತ. ಇರಲಿ ಬಿಡಿ ಅಂತ 50. ಓಕೆ, ಸ್ಟೇಜಿಗೆ ಬಂದು ಕರೆಕ್ಟ್ ಆಗಿರುವಂಥ ಆನ್ಸರ್ ಹೇಳಿ ಕೆಳಗೆ ಹೋಗಿದ್ದಾರೆ. ಸೊ ಅಲ್ಲಿ ಅವರು ಬನ್ನಿ 18 ಅಂತ ಹೇಳಿದ್ದಾರೆ. 18 ಕರೆಕ್ಟ್ ಆನ್ಸರ್. ಒಬ್ರು ಬನ್ನಿ. ಓಕೆ ಮೇಡಮ್, ರಾಜೇಶ್ವರಿ ಮೇಡಮ್ ವೇದಿಕೆಗೆ ಬನ್ನಿ. ಹಾಗೆಯೇ ಇವರಿಗೆ ಒಂದು ಗಿಫ್ಟ್ ಹ್ಯಾಂಪರನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಯಾರು ಬೇಕಾದರೂ ಬಂದು ನಮಗೆ ಈ ಒಂದು ಗಿಫ್ಟನ್ನು ಕೊಡ್ಬೋದು. ದಯವಿಟ್ಟು ವೇದಿಕೆಗೆ ಬನ್ನಿ. ಸೊ 18 ನಾವು ಕರೆಕ್ಟ್ ಅಂತ ಕೌಂಟ್ ಮಾಡಿ ನಾವು ತೆಗೆದುಕೊಂಡಿರುವಂಥ ಬಿಸ್ಕೆಟಲ್ಲಿ ಇರೋದು 18 ಮೇಡಮ್, ಆಯಿತಾ? ಅದಾದ ಬಳಿಕ ಈಗ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ನಾವೆಲ್ಲ ವೆಯ್ಟ್ ಮಾಡ್ತಿರ್ತಕ್ಕಂಥ ಅಶ್ವಿನಿ ಮುಳಿಯ ಹಾಗೆ ಅವರ ತಂಡದಿಂದ ಒಂದು ಬಹಳ ಬ್ಯೂಟಿಫುಲ್ ಆಗಿರುವಂಥ ಹಾಡನ್ನು ನಾವು ಈ ವೇದಿಕೆಯಲ್ಲಿ ಕೇಳಲಿಕ್ಕಿದ್ದೇವೆ. ಸೊ ಅಶ್ವಿನಿ ಮುಳಿಯಾಗೆ ಟೀಮ್ ಒಂದು ಹಾಡು ಹಾಡಬೇಕಲ್ಲ? ಏನು ಸುದ್ದಿ ಇಲ್ಲ, ಆದರೆ ಸುದ್ದಿ ಎಲ್ಲ ಬೊಬ್ಬೆ ಗದ್ದಲೆಲ್ಲ ಆಮೇಲೆ ಗೊತ್ತಾಗುತ್ತೆ. ಮೇಡಮ್ ಏನು ಹೆಸರು ನಿಮ್ಮದು? ಎಸ್, ಮನೀಷಾ ಅವರು 18 ಹೋಲಿದೆ ಮಾರಿ ಬಿಸ್ಕೆಟಲ್ಲಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಜೋರದ ಕೈ ಚಪ್ಪಾಳೆ ಕೊಡಬೇಕು. ಆ ನಂತರ ಯಾವ ನಂಬರ್ ಬರಲಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರಿ. ಸೊ ಕರೆಕ್ಟ್ ಆನ್ಸರ್ ಹೇಳಿರುವಂಥ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಇಲ್ಲಿ ಬಂದಿರುವಂಥ ಕನಕ ಸಂಭ್ರಮ 50ರ ಸಂಭ್ರಮ ಅಂತ ನಮಗೆಲ್ಲ ಗೊತ್ತೇ ಇದೆ ಇನ್ನರ್ ವೀಲ್ಗೆ. ಹಾಗೆ ಸಾಕಷ್ಟು ಮಂದಿ ಎಲ್ಲ ಲೇಡೀಸ್ಗಳು ಬಂದಿದ್ದೀರಿ. ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ಜಾಸ್ತಿ ಬಳೆ ಹಾಕೊಂಡು ಬಂದಿದ್ದೀರಿ ಕೈಗೆ ಅಂತ. ಯಾರ ಕೈಯಲ್ಲಿ ಜಾಸ್ತಿ ಬಳೆ ಇದೆ ಅವರಿಗೆ ಒಂದು ಪ್ರೈಸ್ ಇದೆ. ಇವಾಗ ಕೌಂಟ್ ಮಾಡ್ಕೊಂಡಿರಿ. ಅದಕ್ಕಿಂತ ಮೊದಲು ಒಂದು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬರುವ, ಟೈಮ್ ವೇಸ್ಟ್ ಬೇಡ. ಇವಾಗ ವೇದಿಕೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡೋದಕ್ಕೆ ಯಾವ ಹಾಡಿನ ಮೂಲಕ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಂಗೀಲಾ ಮಾರೋ ಡ್ಯಾನ್ಸ್ ಅನ್ನ ಇವಾಗ ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಸೊ ಅದಕ್ಕಾಗಿ ಪ್ರೀತಿಯ ವೆಲ್ಕಮ್ ಅನ್ನ ಮಾಡ್ತಾ ಇದ್ದೀನಿ. ಜಾಸ್ತಿ ಕೈ ಬಳೆ ಯಾರ ಕೈಯಲ್ಲಿದೆ, ಬ್ಯಾಗ್ ಒಳಗಲ್ಲ, ಕೈಯಲ್ಲಿ ಯಾರ ಕೈ ಬಳೆ ಇದೆ ಅವರಿಗೆ ಒಂದು ಒಳ್ಳೆ ಪ್ರೈಸ್ ಕೂಡ ಕಾಯ್ತಾ ಇದೆ. ಸೊ ಹಾರ್ಡ್ಲಿ ವೆಲ್ಕಮ್. ಮತ್ತೊಮ್ಮೆ ವೇದಿಕೆಗೆ ಇವಾಗ ರಂಗೀಲಾ ಮಾರೋ ಡ್ಯಾನ್ಸ್ ಮೂಲಕ ಬರ್ತಾ ಇದ್ದಾರೆ. I
ಕಾಯುತ್ತ ಕಾಯುತ್ತ ನಿಂತಿರುವೆವು, ಬಂದಿರುವೆವು, ಕಾಯುತ್ತ ಕಾಯುತ್ತ ನಿಂತಿರುವೆವು. ಸ್ವರ್ಣ ಮಹೋತ್ಸವದ ಬಾಗಿಲಲ್ಲಿ, ಇನ್ನರ್ವಿಲ್ ಕ್ಲಬ್ಬಿನ ಸೌಧದಲ್ಲಿ. ಸ್ವರ್ಣ ಮಹೋತ್ಸವದ ಬಾಗಿಲಲ್ಲಿ, ಇನ್ನರ್ವಿಲ್ ಕ್ಲಬ್ಬಿನ ಸೌಧದಲ್ಲಿ. ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ. ವರುಷಗಳ ವರ್ಷಗಳ 50 ಸಮಯ ಸ್ವರ್ಣ ಮಹೋತ್ಸವ, ಹೆಂಗಳಿಯರ ಹೆಮ್ಮೆಯ ಕುಸಿ. ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ. ಭೇದ ಭಾವ ಮರೆತು ಜಾತಿ ಧರ್ಮವನ್ನು ಮೀರಿತು, ಭೇದ ಭಾವವನ್ನು ಮೀರಿತು. ಒಗ್ಗಟ್ಟಿನ ಒಲಮೆಯ ಬೆಸುಗೆ ತೋರಿತು ಹೆಮ್ಮೆಯ ಪರ್ವಕಾಲ. ಒಗ್ಗಟ್ಟಿನ ಹೆಮ್ಮೆಯ ಬೆಸುಗೆ ತೋರಿತು ಹೆಮ್ಮೆಯ ಪರ್ವಕಾಲ. ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ. ವ್ಯಕ್ತಿತ್ವ ವಿಕಾಸವು, ಹಲವು ಗೆಳತಿಯರ ಒಡನಾಟ. ವ್ಯಕ್ತಿತ್ವ ವಿಕಾಸವು ತೋರಿತು ಹಾದಿಯು ಮಹಿಳೆಗೆ, ಸ್ವಾವಲಂಬನೆಯ ಪರಿಪಾಠ. ತೋರಿತು ಹಾದಿಯು ಮಹಿಳೆಗೆ, ಸ್ವಾವಲಂಬನೆಯ ಪರಿಪಾಠ. ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಮಹೋತ್ಸವ. ಸಾಗುತ್ತ ಸಾಗುತ್ತ ಬಂದಿರುವೆವು, ಕಾಯುತ್ತ ಕಾಯುತ್ತ ನಿಂತಿರುವೆವು. ಸಾಗುತ್ತ ಸಾಗುತ್ತ ಬಂದಿರುವೆವು, ಕಾಯುತ್ತ ಕಾಯುತ್ತ ನಿಂತಿರುವೆವು. ಸ್ವರ್ಣ ಮಹೋತ್ಸವದ ಬಾಗಿಲಲ್ಲಿ, ಇನ್ನರ್ವಿಲ್ ಕ್ಲಬ್ಬಿನ ಸೌಧದಲ್ಲಿ. ಸ್ವರ್ಣ ಮಹೋತ್ಸವದ ಬಾಗಿಲಲ್ಲಿ, ಇನ್ನರ್ವಿಲ್ ಕ್ಲಬ್ಬಿನ ಸೌಧದಲ್ಲಿ. ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ, ಸ್ವರ್ಣ ಮಹೋತ್ಸವ. ಧನ್ಯವಾದಗಳು. ಥ್ಯಾಂಕ್ ಯು. राम चाहे लीला चाहे राम, इन दोनों के लव में दुनिया का क्या काम. ओ राम चाहे लीला चाहे राम, इन दोनों के लव में दुनिया का क्या काम. इनका तो फंडा है सिंपल सा यार, गोली मारो तो पंगा, आंख मारो तो प्यार. राम चाहे लीला चाहे राम, इन दोनों के लव में दुनिया का क्या काम. रख पॉकेट में घोड़ा, दे घोड़े को लगाम. राम चाहे लीला चाहे राम, राम चाहे लीला चाहे राम, इन दोनों के लव में दुनिया
हल्ला मचाए रे रे भाई हल्ला मचाए रे किला 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 की किसी मन में आगन जाके जाके यौवन में चुभने भाई हल्ला मचाए रे रे मचाए रे ಥ್ಯಾಂಕ್ ಯು. ಸೊ ರಾಜೇಶ್ವರಿ ಅವರು ಎಲ್ಲಿದ್ದಾರೆ? ಪ್ರೆಸಿಡೆಂಟ್ ಅಲ್ಲೇ ಕೊಟ್ಬಿಡಿ ಮೇಡಮ್, ಅವರಿಗೊಂದು ಪ್ರೈಸ್ ಕೊಟ್ಟುಬಿಡಿ. ಓಲ್ಡೆಸ್ಟ್. ಓಕೆ, ಒಂದು ಮೇಡಮ್ ಅಲ್ಲೇ ಕೆಳಗೆ ಕೊಟ್ಟುಬಿಡಿ. ಓಕೆ, 86 ವರ್ಷ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅವರೊಂದು ಬ್ಲೆಸ್ಸಿಂಗ್ ಇದೆ. ಸೊ ಅದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ನಾನು ಮತ್ತೊಂದು ಪ್ರಶ್ನೆ ಕೇಳ್ತೀನಿ, ಗೊತ್ತಿದ್ದವರು ಸಡನ್ ಆಗಿ ಒಂದ್ಸಲ ಕೈ ಎತ್ತಿ ನಂತರ ಆನ್ಸರ್ ಕೊಡಿ. 1 to 100, 1ರಿಂದ 100ರ ಒಳಗೆ ಈ 1 ಅನ್ನುವಂಥ ನಂಬರ್ ಎಷ್ಟು ಸಲ ಬರುತ್ತೆ ಅಂತ? 1ರಿಂದ 100ರವರೆಗೆ 1 ಅನ್ನುವಂಥ ಸಂಖ್ಯೆ ಎಷ್ಟು ಸಲ ಬರುತ್ತೆ? 20 ಎಷ್ಟು ಮೇಡಮ್? 10 ಸಲ? 11. ಓಕೆ, ಎಸ್, ಕರೆಕ್ಟ್. ಸಲ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಮೇಡಮ್. ನೀವು ಮತ್ತೆ ಪ್ರೈಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟರವರೆಗೆ ಒಂದು ದೇಶಭಕ್ತಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಮೇಡಮ್ ರೆಡಿ ಅಲ್ವಾ? ಒಂದು ಜೋರದ ಚಪ್ಪಾಳೆ ಬರಲಿ ದೇಶಭಕ್ತಿ ಗೀತೆಗಾಗಿ ಈ ವೇದಿಕೆ. ಅದಾದ ಬಳಿಕ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿಗೆ ಕಾರ್ಯಕ್ರಮ ಮುಗಿತಾ ಇದೆ.
ಹಿಂದೆ ಮುಂದುವರೆಸಿ ಎಲ್ಲ ನಗುಮೊಗದಲ್ಲಿ ಖುಷಿಯಿಂದ ನೋಡುವಾಗೆ ಮಾಡ್ತಾ ಇದ್ರಿ. ಹೆಜ್ಜೆ ತಂಡದಿಂದ ಕೂಡ ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವ ಎಲ್ಲರಿಗೂ ಕೂಡ ಸದಸ್ಯರಿಗೆ ಧನ್ಯವಾದ. ಎಸ್ಪೆಷಲಿ ಈ ಒಂದು ಸಂಸ್ಥೆಯ ಪ್ರೆಸಿಡೆಂಟ್ ಆಗಿ 50ನೇ ವರ್ಷದಲ್ಲಿ ಒಂದು ದೊಡ್ಡ ಅವಕಾಶವನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಆಚಾರ್ಯ ಇವರಿಗೂ ಕೂಡ ಹೆಜ್ಜೆನಾದ ತಂಡದಿಂದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೆ ಮೈನ್ಲಿ ಬಹಳ ಚೆನ್ನಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮೂಡಿ ಬರಬೇಕಿದ್ರೆ ಆ ಸೌಂಡ್ಸ್ ಹಾಗೆಯೇ ಲೈಟಿಂಗ್ಸ್ ನಿಮಗೂ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ನಮ್ಮ ಜೊತೆಗೆ ಬೇರೆ ಬೇರೆ ಮೀಡಿಯಾಗಳು ಸಹಕಾರವನ್ನು ಕೊಟ್ಟಿದೆ. ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹಾಗೆಯೇ ಹಿರಿಯರು ಕಿರಿಯರು ಈ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂತಹ ಜವಾಬ್ದಾರಿಯನ್ನ ನಿರ್ವಹಿಸಿ ಪಡೆದುಕೊಂಡು ನಿರ್ವಹಣೆ ಮಾಡ್ತಕ್ಕಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ಹಾಗೆಯೇ ಎಲ್ಲ ಸದಸ್ಯರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಹೆಜ್ಜೆನಾದ ತಂಡದಿಂದ ವಿದುಷಿ ಜ್ಞಾನ ಐತಾಳ್ ಇವರ ಕಟ್ಟ ಕಡೆಯ ಪರ್ಫಾರ್ಮೆನ್ಸ್ ಮಾಶಪ್ ರೂಪದಲ್ಲಿ ನಮ್ಮ ಮುಂದೆ ಬರಲಿಕ್ಕಿದೆ. ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಬಂದಿರುವಂತಹ ಎಲ್ಲರೂ ಕೂಡ ಸ್ಪೆಷಲ್ ಆಗಿರುವಂಥ ಡಿನ್ನರ್ ರೆಡಿ ಇದೆ. ಸೊ ಎಲ್ಲ ಸ್ವೀಕರಿಸಿಕೊಳ್ಳಿ, ಮುಂದುವರಿಯಿರಿ. ಹಾಗೆಯೇ 50 ವರ್ಷ, 50 ವರ್ಷಗಳ ಕಾಲ ನಮ್ಮೆಲ್ಲರ ಮುಖದಲ್ಲಿ ನಗುವನ್ನು ತರೋದಕ್ಕೆ ಇನ್ನಷ್ಟು ಶಕ್ತಿಗಳು ಪ್ರತಿಯೊಬ್ಬರ ಜೀವನಕ್ಕೆ ಸಿಗಲಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ನಮ್ಮ ವೇದಿಕೆ ಮೇಲೆ ವೆಲ್ಕಮ್ ಬಾರಿ, 2ನೇ ಬಾರಿ ಮಹಿಳಾ ಮಣಿಗಳ ಜೊತೆಗೆ ಮಾತನಾಡುವುದಕ್ಕೆ ನಿರೂಪಣೆ ಮಾಡೋದಕ್ಕೆ ಮೊದಲ ಬಾರಿಗೆ ಅಶ್ವಿನ್ ಮೇಡಮ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಿಜೆಪಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಟೆನ್ಷನ್ ಅಲ್ಲಿ ಇದ್ದಾರೆ ಸರ್, ಅವ್ರಿಗೆ ಆನ್ಸರ್ ಕೊಟ್ಟೆ, ನನ್ನ ಹೆಸರೇ ಹೇಳ್ತಾ ಇಲ್ಲ. ಸೊ ಮೇಡಮ್ ನೀವು ದಯವಿಟ್ಟು ವೇದಿಕೆಗೆ ಬರಬೇಕು. 21 ಅಂತ ಹೇಳಿದ್ದೀರಿ. ಸೊ 21 ಯಾವುದಕ್ಕೆ ಪ್ರಶ್ನೆ ಯಾವುದು ಎಸ್ ಹೌದಲ್ವಾ? ಓಕೆ, ನಿಮಗೆ ನೆನಪಿದೆಯಾ ಅಂತ ನೋಡಿರೋದು. ಸೊ 1ರಿಂದ 100ರವರೆಗೆ 1 ಅನ್ನುವಂತ ರಿಪೀಟ್ ಆಗುತ್ತೆ ಅಂತ ಹೇಳಿದ್ರೆ 21 ಸಲ ರಿಪೀಟ್ ಆಗ್ತಾ ಇದೆ. ಸೊ ಮೇಡಮ್ ತಾವು ವೇದಿಕೆಗೆ ಬರಬೇಕು. ನಮ್ಮ ಪ್ರೆಸಿಡೆಂಟ್ ಇಲ್ಲ, ಸೊ ಇವ್ರು ಬನ್ನಿ, ಬನ್ನಿ. ಎಲ್ಲರೂ ಕೂಡ ಮಾಡಿದ್ದೀರಿ, ಹಾಗಾಗಿ ಎಲ್ಲರಿಗೂ ಕೂಡ ಶಕ್ತಿ, ನಿಮ್ಮ ಈ ಒಂದು ಅದ್ಭುತವಾಗಿರುವಂತ ಕೆಲಸಗಳಿಗೆ ಧನ್ಯವಾದ. ಮೇಡಮ್ ಬನ್ನಿ, ಅವರಿಗೆ ಚಪ್ಪಾಳೆ ಬರಲಿ, ಚಪ್ಪಾಳೆ. ಮೇಡಮ್ ನಿಮ್ಮ ಹೆಸರು? ತ್ರಿವೇಣಿ ಅವರು. ಥ್ಯಾಂಕ್ ಯು ಸೋ ಮಚ್, ನಿಮಗೆ ಧನ್ಯವಾದಗಳು. ಹಾಗೆಯೇ ಕಟ್ಟ ಕಡೆಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಾಗಿ ವೇದಿಕೆಯನ್ನ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. 50 சொல்ல இல பொண்டாட்டிய பூரிக்கிற சாமி, சாமி 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 சொல்ல நீ என் புருஷனான ஃபீலிங் தான் சாமி, சாமி நீ எதிர எதிர நடக்கையில, நீ எதிர எதிர நடக்கையில எழுமலையா தரிசனம் தான் சாமி, நீ பக்கம் பக்கம் நின்ன அந்த பரமேஸ்வர போல தொட சாமி, நீ இல்லாம நான் போகும் பாத கண்ணு முழு குத்துதட சாமி, சாமி சாமி வாயா சாமி, மன்மத சாமி, மந்திர சாமி, பொக்கிரி சாமி, சாமி வாயா சாமி, மன்மத சாமி, மந்திர சாமி, பொக்கிரி சாமி. కోకా కడితే కొరకొరమంటూ చూస్తారు, పొట్టి పొట్టి కౌని వేస్తే పట్టి పట్టి చూస్తారు. ఒక కాదు కౌను కాదు, కట్టులోన ఏముంది, మీ కళ్ళల్లోనే అంతా ఉంది, మీ మగ బుద్ధి వంకర బుద్ధి. అంటవా అమ్మవా, అంటవా అమ్మవా, అంటవా అమ్మవా, అంటవా అమ్మవా. పెద్ద మనిషిలాగా ఒకడు పోజులు కొడతాడు, మంచి మంచి మనసు ఒకడు నీతులు చెబుతాడు. మంచి కాదు చెడ్డ కాదు అంతా ఒకటే జాతండి, దీపాలన్నీ ఆర్పేశాక
దీపాలన్నీ ఆర్పేశాక అందరి బుద్ధి వంకర బుద్ధి అంటావా మావా అంటావా మావా అంటావా మావా అంటావా మావా என்ன மாமா உங்க ஆட்டத்துக்கு ஊரே ஆடுவேன், அதுக்கு ஒரு அடிய போட்டு விடுவோம் அப்படின்ற. ಅದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರು ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ಧನ್ಯವಾದದೊಂದಿಗೆ ಎಲ್ರಿಗೂ ಶುಭವಾಗಲಿ. ಊಟವನ್ನು ಮಾಡಿ ನಂತರ ತೆರಳಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮ್ಮೆಲ್ಲರ ಒಳ್ಳೆಯ ದಿನಗಳು ಮುಂದೆ ಸಾಗಿ ಬರಲಿ ಅಂತ ಹೇಳಿಕೊಳ್ತಾ ಧನ್ಯವಾದದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ನಾನು ವಿಜಯ್ ವಿಕ್ಯ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಒನ್ಸ್ ಅಗೇನ್. ಧನ್ಯವಾದ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.